ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು GDP ಕುಸಿತ ಮತ್ತು GDP ಕುಸಿತದ ಹಿನ್ನೆಲೆ ಮತ್ತು GDP ಕುಸಿತಕ್ಕೂ ಇವತ್ತಿನ ಕೊರೋನಾ ಬರಕ್ಕೂ ಏನು ಸಂಬಂಧ ಅಥವಾ ಏನೆಲ್ಲ ಸಂಬಂಧಗಳು ಇರಬಹುದು ಈ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿದ್ದಾರೆ. ನಾನು ಚಂದ್ರ ಪೂಜಾರಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಈಗಾಗಲೇ GDP ಕುಸಿತದ ಬಗ್ಗೆ ನಾವು ಈ ಹಿಂದೆ ಕೂಡ ಅನೇಕ ಬಾರಿ ಮಾತಾಡಿದ್ದೆವು. ಇದೀಗ ಮತ್ತೆ ಈ ಬಾರಿಯ ತ್ರೈಮಾಸಿಕದಲ್ಲಿ ಕೂಡ ಕುಸಿತ ಮುಂದುವರಿದಿದೆ. ಇದೇ ಸಂದರ್ಭದಲ್ಲಿ GDP ಕುಸಿತ ಆಗ್ತಾ ಇರೋ ಸಂದರ್ಭದಲ್ಲೇ ಕೊರೋನಾ ಏರುಗತಿಯಲ್ಲಿ ಸಾಗಿದೆ ಇಡೀ ದೇಶವ್ಯಾಪಿಯಾಗಿ. ನಾವು ಸಾಮಾನ್ಯವಾಗಿ ಎಕನಾಮಿಕ್ಸ್ ಬಗ್ಗೆ, ಅರ್ಥಶಾಸ್ತ್ರದ ಬಗ್ಗೆ ಮಾತನಾಡುವುದು ಕಡಿಮೆ. ಈ ಕೊರೋನಾ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಅಥವಾ ವೈದ್ಯಕೀಯ ಸೌಲಭ್ಯಗಳ ಕೊರತೆಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ. ಜೊತೆಗೆ ನಮ್ಮ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ಬಗ್ಗೆ ಕೂಡ ಮಾತಾಡಿದ್ದೇವೆ. ಅವೆಲ್ಲವೂ ಸುದ್ದಿ ಆಗ್ತಾ ಉಂಟು. ಜೊತೆಗೆ ಒಟ್ಟು ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿ ಕೊರೋನಾವನ್ನು ಸರಿಯಾಗಿ ಮ್ಯಾನೇಜ್ ಮಾಡುವುದರಲ್ಲಿ ಅಥವಾ ಲಸಿಕೆ ವಿತರಣೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದರಲ್ಲಿ ವಿಫಲವಾಯಿತು ಅನ್ನೋದು ಕೂಡ ಅದೆಲ್ಲವೂ ಇವತ್ತು ನಾವು ಮಾಧ್ಯಮಗಳಲ್ಲಿ ಪ್ರತಿನಿತ್ಯವೂ ನೋಡುವಂಥದ್ದು. ಮತ್ತು ಅಂತಿಮವಾಗಿ ಸುಪ್ರೀಂ ಕೋರ್ಟೇ ಮಧ್ಯಪ್ರವೇಶ ಮಾಡಿ ಎರಡೆರಡು ಬಾರಿ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡುವಂಥ ಪರಿಸ್ಥಿತಿ ಕೂಡ ಬಂತು. ಲಸಿಕೆ ವಿತರಣೆ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಲೆಕ್ಕ ಕೇಳಿದೆ. ನೀವು ಬಜೆಟ್ನಲ್ಲಿ 35,000 ಕೋಟಿ ರೂಪಾಯಿಯನ್ನು ಲಸಿಕೆ ವಿತರಣೆಗಾಗಿ ವಿನಿಯೋಗ ಮಾಡುತ್ತೇವೆ ಅಂತ ಹೇಳಿದ್ದೀರಿ. ಆ ದುಡ್ಡು ಎಲ್ಲಿ ಖರ್ಚಾಯಿತು, ಏನು ಮಾಡಿದ್ದೀರಿ ಅನ್ನೋದನ್ನು ಲೆಕ್ಕ ಕೊಡಿ ಅಂತ ಕೂಡ ಕೇಳಿದೆ. ಮತ್ತು ಒಟ್ಟು ಕೊರೋನಾದ ನಿರ್ವಹಣೆಯನ್ನು ಕೂಡ ಏನು ಮಾಡ್ತಾ ಇದ್ದೀರಿ ಅನ್ನೋ ಬಗ್ಗೆ ಕೂಡ ನಮಗೆ ಆಗಿಂದಾಗಿ ಮಾಹಿತಿ ಕೊಡಬೇಕು ಅನ್ನುವಂಥ ವಿಚಾರ. ಸೊ ನಾವು ಅನೇಕ ಹೈಕೋರ್ಟ್ಗಳು ಕೂಡ ಈ ಒಂದು ಕೊರೋನಾದ ಸಂದರ್ಭದಲ್ಲಿ ಮಾತನಾಡಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಅಂದರೆ ಸರ್ಕಾರಕ್ಕೆ ಚಾಟಿ ಏಟು ಬೀಸಿದ್ದನ್ನು. ನಾವು ಸರ್ಕಾರದ ವೈಫಲ್ಯ ಅಥವಾ ನಮ್ಮ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಈ ಎಲ್ಲ ವಿಚಾರಗಳ ಸುತ್ತನೇ ಮಾತಾಡ್ತಾ ಇದ್ದೇವೆ. ಆದರೆ ನೇರವಾಗಿ ನಮ್ಮ ಆರ್ಥಿಕ ವ್ಯವಸ್ಥೆ, ನಮ್ಮ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಹಾಗೂ ಈ ಒಂದು ಕೊರೋನಾಕ್ಕೂ ಏನು ಸಂಬಂಧ ಇರಬಹುದು ಅನ್ನೋದನ್ನು ನಾವು ಮತ್ತೊಂದು ಆ್ಯಂಗಲಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಈ ಬಗ್ಗೆ ಎಲ್ಲೂ ಕೂಡ ಮಾಧ್ಯಮಗಳಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ಅಥವಾ ಸಂವಾದ ಆಗಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಈ ಒಂದು ವಿಭಿನ್ನವಾದ ಆಯಾಮದಲ್ಲಿ ಇವತ್ತು ಮಾತಾಡ್ತಾರೆ. ಡಾಕ್ಟರ್ ಚಂದ್ರ ಪೂಜಾರಿ ಅವರು ಕನ್ನಡದ ಒಬ್ಬ ಶ್ರೇಷ್ಠ ಚಿಂತಕರು. ಕನ್ನಡದ ಪರಿಸರ ಇರ್ಬೋದು, ಜಾನಪದ ವಿಚಾರ ಇರ್ಬೋದು, ಅಥವಾ ರಾಜಕೀಯ ಅಥವಾ ಒಟ್ಟು ಆರ್ಥಿಕ ವಿಚಾರಗಳ ಬಗ್ಗೆ ಅತ್ಯಂತ ಅಧಿಕೃತವಾಗಿ ಆಳವಾದ ಅಧ್ಯಯನದ ಹಿನ್ನೆಲೆಯಲ್ಲಿ ಮಾತನಾಡುವಂಥ ಒಬ್ಬ ಚಿಂತಕರು. ಕಳೆದ ಬಾರಿಯ ಲಾಕ್ಡೌನ್ ಅದು ಯಾವ ರೀತಿಯ ಒಂದು ಇಂಪ್ಯಾಕ್ಟನ್ನು ಮಾಡಿತ್ತು ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅನ್ನೋ ಬಗ್ಗೆ ಕೂಡ ಅವರು ಇತ್ತೀಚೆಗಷ್ಟೇ ಒಂದು ಲಾಕ್ಡೌನ್ ಅನ್ನುವಂಥ ಒಂದು ಕೃತಿಯನ್ನು ಕೂಡ ಅವರು ಹೊರತಂದಿದ್ದರು. ಆ ಕೃತಿಯ ಬಗ್ಗೆ ಕೂಡ ನಾವು ಮಾತಾಡಿದ್ದೇವೆ. ನಾನು ಇವತ್ತು ನೇರವಾಗಿ ಮಾತನಾಡುವಂಥದ್ದು ಈ ಒಂದು ತ್ರೈಮಾಸಿಕದಲ್ಲಿ ಉಂಟಾಗಿರುವ ಅಥವಾ ಅದರ ಹಿಂದೆ ಕೂಡ ನಡೆದಂಥ GDP ಕುಸಿತ ಮತ್ತು ಕೊರೋನಾಕ್ಕೆ ಇರಬಹುದಾದ ಸಂಬಂಧ, ಅಂದರೆ ಕೊರೋನಾ ಏರುಗತಿಗೆ ಇರಬಹುದಾದ ಸಂಬಂಧ ಅನ್ನುವ ವಿಚಾರದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಸರ್, ಈಗ ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಏನು ಮಹತ್ವ ಅಂತ, ಯಾವ ಹಿನ್ನೆಲೆಯಲ್ಲಿ ನಾವು ಈ ಒಂದು ಚರ್ಚೆಯನ್ನು ಮಾಡಬೇಕಾಗಿದೆ? ಜೊತೆಗೆ ಕೊರೋನಾಕ್ಕೂ GDP ಕುಸಿತಕ್ಕೂ, ಕೊರೋನಾ ಏರುಗತಿಗೂ GDP ಕುಸಿತಕ್ಕೆ ಏನಾದರೂ ನೇರವಾದ ಸಂಬಂಧ ಇದೆಯಾ? ನಿಮ್ಮ ವಿಶ್ಲೇಷಣೆ ಏನಂತ ಸರ್ ಈ ಸಂದರ್ಭದಲ್ಲಿ? ಅದೇ ಮೇಲ್ನೋಟಕ್ಕೆ ನಿಮಗೆ ಅದು ಕಾಣೋದಿಲ್ಲ. ಅಂದರೆ GDP ಕುಸಿತದಿಂದ ಎರಡನೇ ಅಲೆಯಲ್ಲಿ ಇಷ್ಟೊಂದು, ಅಂದರೆ ಕನಿಷ್ಠ ಪರ್ ಡೇ 4 ಲಕ್ಷ ಸೋಂಕಿತರು ಇದು ದೇಶದಲ್ಲಿ, ಮತ್ತು ಒಂದು 4,000 ಡೆತ್ ಪರ್ ಡೇ ದಾಖಲಾಗಿದೆ ಸೆಕೆಂಡ್ ವೇವಲ್ಲಿ. ಮತ್ತು ಆ ನಂಬರ್ಸ್ ಕೂಡ ಏನು ಅಂತ ಹೇಳಿದರೆ ಕನಿಷ್ಠ 10 ಪ್ರಮಾಣದಷ್ಟು ಕಡಿಮೆ ಇದೆ ಅಂತ ಲೆಕ್ಕ. ಅಂಡರ್ ರಿಪೋರ್ಟಿಂಗ್ ಸರ್ಕಾರದ ದಾಖಲೆ ಪ್ರಕಾರ. ಅಲ್ಲ, ಅದು ಸರ್ಕಾರಿ ಇಲಾಖೆಯವರು ಕೂಡ ಹೇಳ್ತಾರೆ, ವೈದ್ಯಕೀಯ ಇಲಾಖೆ ಕೂಡ ಹೇಳುತ್ತೆ, ವೈದ್ಯರು ಕೂಡ ಹೇಳ್ತಾರೆ. ಏನು ಇವತ್ತು ಪ್ರಕರಣಗಳು ದಾಖಲಾಗ್ತಾ ಉಂಟು ಅದಂದ್ರೆ ಅಫಿಷಿಯಲ್ ಆಗಿ ನಾವು ಏನು ರಿಪೋರ್ಟ್ ಕೊಡ್ತಾ ಇದ್ದೇವೆ ಇಲಾಖೆಗಳು, ಅದಕ್ಕಿಂತ ಅದು ತುಂಬಾ ಜಾಸ್ತಿ ಇರುತ್ತೆ ಅಂತ.
ಇದು ನೀವು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ ಲಾಸ್ಟ್ ಟೈಮಲ್ಲಿ ಪೀಕ್ ಸೆಪ್ಟೆಂಬರಿಗೆ ಹೋದ್ದು 2020 ಸೆಪ್ಟೆಂಬರಿಗೆ ಅದು 87,000 ಅಥವಾ ಹತ್ತಿರ ಅಂದರೆ 1 ಲಕ್ಷ ಪರ್ ಡೇ ದಾಖಲಾಗಿದೆ. ಅದನ್ನು ಈ ಸಹ ಅಂದರೆ ಅದಕ್ಕೆ ಕಂಪೇರ್ ಮಾಡಿದರೆ 4 ಪಟ್ಟು 3 ಪಟ್ಟು ಜಾಸ್ತಿ ಆಯಿತು. ಓಕೆ, ಈಗ ಏನಾಯಿತು ಅಂತ ಹೇಳಿದರೆ ಲಾಸ್ಟ್ ಟೈಮ್ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದ ಫಸ್ಟ್ ಕ್ವಾರ್ಟರಲ್ಲಿ 23 ಅಥವಾ 24% ಮೈನಸ್ ಇದು ಯಾವಾಗ ಲಾಸ್ಟ್ 2020-2021 ಫಸ್ಟ್ ಕ್ವಾರ್ಟರ್ ಅಂದರೆ ಈಗ ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಏಪ್ರಿಲ್ ಮೇ ಜೂನ್. ನೀವು ಲಾಕ್ಡೌನ್ ಆದ ಯಾವಾಗ ಅಂತ ಹೇಳಿದ್ರೆ ಮಾರ್ಚ್ 24ರಿಂದ ಮೇ ಮತ್ತು ಏಪ್ರಿಲ್ 2 ತಿಂಗಳು ಸಂಪೂರ್ಣ ಬಂದು ಇಡೀ ದೇಶನೇ. ಸೊ ಇಟ್ಸ್ ನ್ಯಾಚುರಲ್ ಏನಾಯಿತು ಅಂದ್ರೆ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸ್ ಸಾಧ್ಯ ಆದರೂ GDP -24 ಇಳಿಯಿತು. ಮತ್ತು ಸೆಕೆಂಡ್ ಕ್ವಾರ್ಟ್ರಲ್ಲಿ ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ 2020 ಅದು -7.3ಕ್ಕೆ ಬಂತದ್ದು. ಅಂದರೆ ಒಂದು 17% ಆಯ್ತು ಗ್ರೋತ್ ಆಯಿತು ಆ ಸಂದರ್ಭದಲ್ಲಿ ಅಂತ ಹೇಳ್ಬೋದು. ನಂತರ ಡಿಸೆಂಬರ್ಗೆ ಆವಾಗ ಥರ್ಡ್ ಕ್ವಾರ್ಟರ್ 0.4ಗೆ ಬಂತು. ಅಂದರೆ ಪಾಸಿಟಿವ್ ಆಯಿತು. 0 ಅಂದರೆ ಪಾತಾಳಕ್ಕೆ ಹೋದ್ದು ಭೂಮಿ ಮೇಲೆ ಬಂತು ಅಂತ ಅರ್ಥ. ಅಲ್ಲಿಂದ ಲಾಸ್ಟ್ ಕ್ವಾರ್ಟರ್ ಅದು ಜನವರಿ ಟು ಮಾರ್ಚ್ 2021 ಅಲ್ಲಿ 1.6 ದಾಖಲಾಯಿತು ಅಂತ ಹೇಳ್ತಾರೆ. ಬಟ್ ಓವರಾಲ್ GDP ಎಷ್ಟು ಕುಸಿದಿದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು -73% ಕುಸಿದಿದೆ ಅಂತ ಹೇಳ್ತಾರೆ. ಓಕೆ, ಅದರ ಬಗ್ಗೆ ಮತ್ತೆ ಮಾತಾಡೋಣ. ಇಲ್ಲಿ ಇದಕ್ಕೆ ಏನು ಸಂಬಂಧ ಇದೆ ಅಂತ ಹೇಳಿದರೆ ನೋಡಿ, ಕೊರೋನಾ ಒಂದು ಸಾಮಾನ್ಯ ಕಾಯಿಲೆ, ಶೀತ, ವೈರಲ್ ಫೀವರ್, ಅದು ಶೀತ ಜ್ವರ. ಆ ಶೀತ ಜ್ವರ ಉಲ್ಬಣ ಆಗೋದು ಯಾವಾಗ ಅಂತ ಹೇಳಿದ್ರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ, ಇಮ್ಯುನಿಟಿ ಕಡಿಮೆ ಆದಾಗ ನಿಮ್ಮ ದೇಹದಲ್ಲಿ. ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ನೀವು ತಿನ್ನೋದು ಅನ್ನೋದು ಕಡಿಮೆ ಆದಾಗ. ನಾವು ಸಾಮಾನ್ಯವಾಗಿ ಈ ಒಂದು ಜ್ವರದ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಜಾಗೃತಿ ಮೂಡಿಸುವಾಗ ಎಲ್ಲ ವೈದ್ಯರುಗಳಿಂದ ಹಿಡಿದು ಸರ್ಕಾರದಿಂದ ಹಿಡಿದು ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಹೇಳುವಂಥದ್ದೇ, ನಿಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ನಿಮಗೆ ಈ ರೀತಿಯ ಏನು ಜ್ವರ ಬರುತ್ತೆ ಅಥವಾ ಕೊರೋನಾ ಬರುತ್ತೆ. ಅಂದರೆ ನಿಮ್ಮ ದೇಹದಲ್ಲಿನ ಪ್ರತಿರೋಧ ಶಕ್ತಿ ಕಡಿಮೆ ಆದಾಗ ಈ ರೀತಿಯ ವಿಚಾರಗಳು ಅಥವಾ ಈ ರೀತಿಯ ತೊಂದರೆಗಳು ಆಗುತ್ತೆ ಅಂತ. ಎಸ್, ಆದರೆ ಯಾಕೆ ಈ ರೀತಿಯ ಒಂದು ಏನು ಒಬ್ಬ ವ್ಯಕ್ತಿಯಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ, ಯಾವ ಕಾರಣಕ್ಕಾಗಿ ಒಬ್ಬನ ವ್ಯಕ್ತಿಯ ದೇಹದ ಪ್ರತಿರೋಧ ಶಕ್ತಿ ಯಾಕೆ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ಹೇಳುವ ವಿಚಾರವನ್ನು ಇದುವರೆಗೆ ಯಾರು ತುಂಬಾ ಮಾತಾಡಿಲ್ಲ. ಹೌದು, ಅಂದ್ರೆ ಬೇಸಿಕಲಿ ಏನು ಅಂತೇಳಿ ನೀವು ಮಾಸ್ಕ್ ಹಾಕಿ ಡಿಸ್ಟೆನ್ಸ್ ಮೇಂಟೈನ್ ಏನು ಮಾಡಿ ನಿಮ್ಮ ದೇಹದ ಒಳಗೆ ಏನು ನಡೀತೆ ಅದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಮನೆಯಲ್ಲೇ ಕೂತ್ಕೊಂಡಿದ್ರು ಅವು ಚೆನ್ನಾಗಿ ಉಣ್ಣದಿದ್ರೆ ಅವನಿಗೆ ಎನಿ ಮೂಮೆಂಟ್ ಹೊರಗೆ ಬಂದಾಗಲೇ ರೋಗ ತಗೊಳ್ಬಹುದು, ಇನ್ಫೆಕ್ಟ್ ಆಗ್ಬೋದು. ಸೊ ರೋಗ ನಿರೋಧಕ ಶಕ್ತಿಗೂ ಅವನ ಆದಾಯಕ್ಕೂ ನೇರ ಸಂಬಂಧ ಇದೆ. ಯಾಕೆ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಗೂ ಒಬ್ಬ ವ್ಯಕ್ತಿಯ ಆದಾಯಕ್ಕೂ ನೇರವಾದ ಸಂಬಂಧ ಇದೆ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಆದಾಯ ಇದ್ರೆ ಮಾತ್ರ ಪೌಷ್ಟಿಕಾಂಶ ಭರಿತ ಆಹಾರ ತಗೊಳ್ಳಿಕ್ಕೆ ಸಾಧ್ಯ. ಕೇವಲ ಉಣ್ಣುವುದು ಬೇರೆ, ಅಂದ್ರೆ ಹೊಟ್ಟೆ ತುಂಬಾ ರೈಸ್ ಗೋಧಿಯ ಚಪಾತಿಯ ತಿನ್ನುವುದು ಬೇರೆ, ಬಟ್ ಪೌಷ್ಟಿಕಾಂಶ ಇರಬೇಕು ಅಂತ ಹೇಳಿದ್ರೆ ಹಾಲು, ಮೊಸರು, ತರಕಾರಿ, ಹಣ್ಣು, ಹಂಪಲು, ಮೀನು, ಮಾಂಸ ತಿನ್ನಬೇಕು, ಇದೆಲ್ಲ ತಿನ್ಬೇಕು. ಇದೆಲ್ಲ ತಿನ್ಬೇಕು ಅಂತ ಹೇಳಿದ್ರೆ ನಿಮಗೆ ಕನಿಷ್ಠ ಒಂದು ಸಣ್ಣ ಕುಟುಂಬಕ್ಕಾದ್ರೆ 10,000 ರಿಂದ 12,000 ಮಿನಿಮಮ್ ಆದಾಯ ಖಂಡಿತ ಬೇಕು. ಬಟ್ ಇದು ಏನಾಗಿದೆ ಅಂತ ಹೇಳಿದ್ರೆ ಲಾಕ್ಡೌನು ಮತ್ತೆ ನಂತರದ ಎಕನಾಮಿಕ್ ಕುಸಿತ, GDP ಕುಸಿತದಿಂದ ಆಗಿ ಅದು ನಾನು ಮುಂದೆ ನಿಮಗೆ ಅಂಕಿಅಂಶ ಕೊಡ್ತೇನೆ ಏನಾಯ್ತು ಅಂತ ಹೇಳಿ, ಪರಿಣಾಮ ಏನು ಅಂತ ಹೇಳಿ. ಏನಾಗಿದೆ, ಜನರ ಸ್ವಾಧೀನ, ಎಸ್ಪೆಷಲಿ ತಳಸ್ತರದಲ್ಲಿರುವ ಮೆಜಾರಿಟಿ ಒಂದು 70% ಜನರ ಸ್ವಾಧೀನ ಆದಾಯನೇ ಇಲ್ಲದ ಸ್ಥಿತಿ ಬಂದಿದೆ. ಇವತ್ತು ದುಡಿದು ನಾಳೆ ಊಟ ಮಾಡುವವರು ಪರದಾಡ್ತಾ ಇದ್ದಾರೆ. ಇದು ಯಾವಾಗ ನಾನು ಹೇಳ್ತಾ ಇರೋದು ಸೆಕೆಂಡ್ ವೇವ್ ಬರೋ ಮೊದಲೇ ಈ ಸ್ಥಿತಿ. ಅಂಥವರೆಲ್ಲ ಭಾರಿ ದೊಡ್ಡ ಮಟ್ಟಿಗೆ ಇದು ಬಲಿ ಆಗ್ತಾ ಇದ್ದಾರೆ. ಹಾಗಾಗಿ GDP ಕುಸಿತ ಅಂತ ಹೇಳಿದ್ರೆ ಇಡೀ ದೇಶದ ಆದಾಯದಲ್ಲಿ ಕುಸಿತ. ಸೊ ಆದಾಯದಲ್ಲಿ ಕುಸಿತ ಆಗುವಾಗ ದೇಶ ಅಂದ್ರೆ ಏನು, ಬಾರ್ಡರ್ ಅಲ್ಲ, ದೇಶ ಅಂದ್ರೆ ಒಂದು ಪ್ರದೇಶ, ಜನ, ಅವರ ಆದಾಯದಲ್ಲಿ ಕುಸಿತ ಆಗೋದು ಅಂತ ಲೆಕ್ಕ. ಸೊ ಅವರ ಆದಾಯದಲ್ಲಿ ಕುಸಿತ ಆದ ಕೂಡಲೇ ಅವರ ಪೌಷ್ಟಿಕಾಂಶ ಅವ್ರು ತಗೊಳ್ಳೋದು ಕಡಿಮೆ ಆಗ್ತದೆ. ಪೌಷ್ಟಿಕಾಂಶ ತಗೊಳ್ಳೋದು ಕಡಿಮೆ ಆದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ನ್ಯಾಚುರಲಿ ದೇ ವಿಲ್ ಬಿ ಫಸ್ಟ್ ಬಲಿ ಯಾವುದೇ ರೀತಿಯ ರೋಗ ರುಜಿನಕ್ಕೆ ತುತ್ತಾಗಿ ಬಿಡ್ತಾರೆ. ಹೌದು, ಅದೊಂದು. ಎರಡನೇದು ವೆರಿ ಇಂಪಾರ್ಟೆಂಟ್, ಈ ಸಾರಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ರೋಗ ರುಜಿನಕ್ಕೆ ಈ ರೀತಿಯ ಸುತ್ತಾದ್ರೂ ಕೂಡ
ಮತ್ತೆ ಇನ್ನೊಂದು ಕಡೆ ನಮ್ಮಲ್ಲಿ ಭಾರಿ ಭಯ ಆತಂಕವನ್ನು ಕೂಡ ಸೃಷ್ಟಿ ಮಾಡಲಾಗಿತ್ತು ಕೊರೋನಾದ ಬಗ್ಗೆ. ಹೌದೌದು. ಸೊ ಆಸ್ಪತ್ರೆಗೆ ಕೂಡ ಕಟ್ಟ ಕಡೆಯ ಕ್ಷಣದ ತನಕ ಹೋಗುದಿಲ್ಲ. ಅದೊಂದಾಯ್ತು. ಎರಡನೇದು ಈ ಸರಿ ಮತ್ತೊಂದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕಳೆದ ಬಾರಿ ಎಲ್ಲ 60 ವಯಸ್ಸಾದವರೆಲ್ಲ ಜಾಸ್ತಿ ಸೋಂಕಿತರಾಗೋದು ಮತ್ತು ಸಾಯೋದು ಅಂತ ಇತ್ತು. ಬಟ್ ಈ ಸಾರಿ ಯುವಕರು 25, 35, 45 ವಯಸ್ಸಿನ ಯುವಕರೆಲ್ಲ ತುಂಬ ಕೊರೋನಾಕ್ಕೆ ಬಲಿಯಾಗಿದ್ದಾರೆ ಮತ್ತು ಅವರು ಜಾಸ್ತಿ ಇನ್ಫೆಕ್ಟ್ ಕೂಡ ಆಗಿದ್ದಾರೆ. ಈಗ ನಮಗೆ ಇಷ್ಟು ವಯಸ್ಸಿನವರು ಇಷ್ಟ ಆಗಿದ್ದಾರೆ ಅಂತ ಡಾಟಾ ಇಲ್ಲ, ಬಟ್ ಒಂದು ಜನರಲ್ ಆಗಿ ನಾವು ನೋಡುವಾಗ ನೀವು ಹೇಳಿದ ಕರೆಕ್ಟ್, ಅದು ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲಿ ಕೂಡ ಯುವಕರು ಈ ಬಾರಿ ತುಂಬಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮೃತಪಟ್ಟಿರುವುದು ಒಂದು ಇನ್ ಜನರಲ್ ಆಗಿರುವಂತಹ ಒಂದು ಅಭಿಪ್ರಾಯ ಮತ್ತು ಒಂದು ಲೆಕ್ಕ ಕೂಡ. ಅದಕ್ಕೆ ಸಂಬಂಧಪಟ್ಟಾಗ ಒಂದು ಜನರಲ್ ಡಿಸ್ಕಷನ್ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಒಂದು ಕಾಮನ್ ಸೆನ್ಸಿಕಲ್ ಡಿಸ್ಕಷನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯುವಕರಿಗೆ ಅವರು ಸ್ವಲ್ಪ ರೆಕ್ಲೆಸ್ ಆಗಿರ್ತಾರೆ, ಮಾಸ್ಕ್ ಹಾಕೋದಿಲ್ಲ, ಡಿಸ್ಟೆನ್ಸ್ ಮೈಂಡ್ ಮಾಡೋದಿಲ್ಲ, ಒಟ್ಟಾಡಿ ಓಡಾಡ್ತಾರೆ ಅಂತ ಹೇಳೋದು ಒಂದು ಚರ್ಚೆ. ಬಟ್ ಇಟ್ ಇಸ್ ನಾಟ್ ದ ಫ್ಯಾಕ್ಟ್. ರಿಯಲ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ದುಡಿಯೋದು ಯಾರಪ್ಪ? ಯುವಕರೇ ಅಲ್ವಾ? ಅವರು ಇವತ್ತು ದುಡಿಲೇಬೇಕಾಗ್ತದೆ ಅಂತ ನಾನು ಹೇಳಿದಲ್ಲ. ಎಕಾನಮಿ ಪಾತಾಳಕ್ಕೆ ಹೋಗಿದೆ, ಆದಾಯ ಇಲ್ಲ ಅವರ ಕೈಯಲ್ಲಿ. ಸೊ ಕೊರೋನಾನ ಅಲ್ಲಿ ಏನು ಇರಲಿ, ಅವರ ಕೆಲ ಭಯಪಟ್ಟು ಮನೇಲಿ ಕೂತ್ರೆ ಊಟಕ್ಕಿಲ್ಲ ಅವರು. ಸೊ ಅವರು ಹೊರಗೆ ದುಡಿಲಿಕ್ಕೆ ಹೋಗಬೇಕು. ಅದರ ಜೊತೆಗೆ ಕಳೆದ ಬಾರಿ ಕಂಪೇರ್ ಮಾಡಿದರೆ ಈ ಸಾರಿ ಏನಾಗಿದೆ ಅಂತ ಹೇಳಿದರೆ, ಇಂಡಸ್ಟ್ರಿಯಲ್ ಕೆಲಸ ಓಪನ್ ಇದೆ, ಅಗ್ರಿಕಲ್ಚರ್ ಓಪನ್ ಇದೆ, ಕನ್ಸ್ಟ್ರಕ್ಷನ್ ವರ್ಕ್ ಓಪನ್ ಇದೆ. ಸೊ ಸಾಕಷ್ಟು ಎಕನಾಮಿಕ್ ಆಕ್ಟಿವಿಟೀಸನ್ನು ಕೂಡ ಓಪನ್ ಇಟ್ಟಿದ್ದಾರೆ. ಹಾಗೆ ನ್ಯಾಚುರಲ್ ಅದಕ್ಕೆ ಅವರು ಉದ್ಯೋಗಕ್ಕೆ ಹೋಗುವಾಗ ಹೌದು. ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ನೀವು ಏನು ಲಾಕ್ಡೌನ್ ಮತ್ತು ಆ ನಂತರದ ಅವಧಿಯ ಏನು ಇಂಪ್ಯಾಕ್ಟ್ ಇದೆ ಅಲ್ಲ, ಅದನ್ನು ತಕ್ಕ ಮಟ್ಟಿಗಾದ್ರೂ ಸರಿದೂಗಿಸ್ಕೊಳ್ಬೇಕಿದ್ರೆ ಇವರು ಮನೆಯಲ್ಲಿ ಕೂತ್ಕೊಂಡ್ರೆ ನಾಟ್ ಪಾಸಿಬಲ್. ಸೊ ಯಾರು ಮುದುಕರದ್ದು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಯುವಕರೇ ಹೋಗ್ಬೇಕು. ಹಾಗಾಗಿ ನ್ಯಾಚುರಲ್ ದೇ ಆರ್ ಮೋರ್ ಎಕ್ಸ್ಪೋಸ್ ಟು ಕೊರೋನಾ. ಆಗ ಅವರಲ್ಲಿ ಕೂಡ ಏನಾಗ್ತದೆ ಅಂತ, ಕೊರೋನಾಕ್ಕೆ ಎಕ್ಸ್ಪೋಸ್ ಆದವರೆಲ್ಲ ಈಗ ಎಷ್ಟೇನು ಉಲ್ಬಣ ಆಗ್ಬೇಕು ಅಂತಿಲ್ಲ. ಇನ್ನೊಂದು ಕೂಡ ಯಾಕಂತ ಹೇಳಿದ್ರೆ ನೀವು ಹೇಳಿದಾಗ, ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ಆ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತು ಕಳೆದ ಬಾರಿಯ ಲಾಕ್ಡೌನ್ ಎಲ್ಲ ಹಿನ್ನೆಲೆಯಿಂದಾಗಿ ಸಾಕಷ್ಟು ಜನ ಉದ್ಯೋಗ ಕಳ್ಕೊಂಡಿರ್ತಾರೆ, ಅಥವಾ ವೇತನದ ಪ್ರಮಾಣ ಕಡಿಮೆ ಆಗಿರುತ್ತೆ, ದುಡಿಮೆ ಪ್ರಮಾಣ ಕಡಿಮೆ ಆಗಿರುತ್ತೆ. ಸ್ವಾಭಾವಿಕವಾಗಿ ನೀವು ಹೇಳಿದಾಗೆ ತಿನ್ನುವಂತ ಪೌಷ್ಟಿಕ ಆಹಾರ ಅಥವಾ ಏನು ತಿನ್ನಬೇಕಾದದನ್ನು ತಿನ್ನುವುದನ್ನು ಕಡಿಮೆ ಮಾಡಿರ್ತಾರೆ, ಕಡಿಮೆ ಆಗುದು. ಹಾಗಾಗಿ ಕಳೆದ 1 ವರ್ಷದ ಅವಧಿಯಲ್ಲೇ ಆತನ ದೇಹದಲ್ಲಿ, ಒಬ್ಬ ವ್ಯಕ್ತಿಯ ದೇಹದಲ್ಲಿ ಆ ಪ್ರತಿರೋಧ ಶಕ್ತಿ, ಇಮ್ಯುನಿಟಿ ಪವರ್ ಕಡಿಮೆ ಆಗಿರುತ್ತೆ, ಖಂಡಿತ ಕಡಿಮೆ ಆಗಿರ್ತದೆ. ಆರೋಗ್ಯದ ಕುಸಿತ ಆಗಿರುತ್ತೆ. ಎರಡನೇದಾಗಿ ಏನಾಗ್ತದೆ, ಅವರು ರಿಸ್ಕ್ ತಗೊಳ್ಳೇಬೇಕು. ಯಾಕಂದ್ರೆ ಇದು ಉಸಿರಾಡಬೇಕು ಅಂತೇಳಿ ಹೊರಗೆ ಹೋಗಿ ದುಡಿಲೇಬೇಕು ಅವರು. ದೀಸ್ ಆರ್ ದ ಫ್ಯಾಕ್ಟ್ಸ್. ಅಂದ್ರೆ ಡೈರೆಕ್ಟ್ಲಿ ಇದಕ್ಕೆ ಸಂಬಂಧ ಇದೆ. ಹಾಗಾಗಿ ನಿಮ್ಮ ವಿಮರ್ಶೆ ಪ್ರಕಾರ ಈ ಕೊರೋನಾಕ್ಕೂ GDP ಕುಸಿತಕ್ಕೂ ಒಂದು ಸಂಬಂಧ, ಜೊತೆಗೆ GDP ಕುಸಿತದ ಜೊತೆಗೇನೆ ಈ ಒಂದು ಕೊರೋನಾ ಏನು ಏರಿಕೆ ಆಗ್ತಾ ಉಂಟು, ಮತ್ತು ಅದರಲ್ಲಿ ಕೂಡ ಏನು ಯುವಕರು ತುಂಬಾ ಎಫೆಕ್ಟ್ ಆಗ್ತಾ ಇದ್ದಾರೆ ಅಥವಾ ಸಾವನ್ನಪ್ತಾ ಇದ್ದಾರೆ, ಇದಕ್ಕೆ ಕೂಡ ಒಂದು ನೇರವಾದ ಸಂಪರ್ಕ ಉಂಟು. ಖಂಡಿತ ಇದೆ. ಅವರಿಗಾಗಿರುವಂಥ ಉದ್ಯೋಗದ ಸಮಸ್ಯೆ, ಉದ್ಯೋಗದ ಕಡಿತ, ಸಂಬಳದ ಕಡಿತ, ಅಂತಿಮವಾಗಿ ಒಂದು ಒಳ್ಳೆಯ ಏನು ಆಹಾರ ಅಥವಾ ಪೌಷ್ಟಿಕಾಂಶದ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಅವರಿಗೆ ಕೊರತೆ ಆಗಿದೆ. ಅದ್ರ ಜೊತೆಗೆ ಈ ಬಾರಿ ಏನಾಗಿದೆ ಗೊತ್ತಾ, ಲಾಸ್ಟ್ ಟೈಮು ಅರ್ಬನ್ ಏರಿಯಾದಲ್ಲಿ ಒಂದು 70% ಕೊರೋನಾ ಸೋಂಕಿತರಿದ್ದರೆ ಗ್ರಾಮೀಣ ಪ್ರದೇಶದಲ್ಲಿ 30% ಇದ್ರು. ಈ ಸಾರಿ ಕಂಪ್ಲೀಟ್ ರಿವರ್ಸ್ ಆಗಿದೆ. 60% ಅರೌಂಡ್ ಮೇಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಫೆಕ್ಟ್ ಆದರೆ 35% ಅರ್ಬನ್ ಏರಿಯಾದಲ್ಲಿ ಆಗಿದೆ ಅಂತ ಇದೆ. ಈ ಬಾರಿ ನೀವು ಹೇಳಿದಾಗೆ ಕರೆಕ್ಟ್. ಅದು ಎಲ್ಲಾ ಲೆಕ್ಕಾಚಾರಗಳು ಕೂಡ ನಾವು ಈಗ ದಕ್ಷಿಣ ಕನ್ನಡ ಅಥವಾ ಕರಾವಳಿಯ ಯಾವುದೇ ಭಾಗವನ್ನು ನೋಡಿದ್ರು ಅಥವಾ ಕರ್ನಾಟಕದ ಎಲ್ಲೇ ನೋಡಿದ್ರು ಕೂಡ ಗ್ರಾಮೀಣ ಭಾಗದಲ್ಲಿ ಈ ಬಾರಿ ದೊಡ್ಡ ಮಟ್ಟಿಗೆ ಏನು ಕೊರೋನಾದ ಎಫೆಕ್ಟ್ ಕಾಣಿಸ್ತಾ ಉಂಟು. ಆ ಸಂದರ್ಭದಲ್ಲಿ ಕಾಣಿಸಿದ್ರಿಂದಾಗಿ ಗ್ರಾಮೀಣ ಭಾಗದಲ್ಲಿ ಇರುವಂತ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಕೂಡ ಎದ್ದು ಕಾಣ್ತಾ ಉಂಟು. ಅದು ಕೊರೋನಾ ಹೇಳಿದಲ್ಲ, ಅದು ಖಾಲಿ ವೈದ್ಯಕೀಯ ಸೌಲಭ್ಯ ಮಾತ್ರ ಕಾಣುದು. ಎಲ್ಲ ಕ್ಷೇತ್ರದಲ್ಲೂ ಸರ್ಕಾರ ಎಷ್ಟು ವೈಫಲ್ಯಗೊಂಡಿದೆ ಅಂತೇಳಿ ಗೊತ್ತಾಗಬೇಕಾದ್ರೆ ವೈದ್ಯಕೀಯ ಕ್ಷೇತ್ರ ಸಾಕು, ಒಂದು ಸಾಕ್ಷಿ ನೋಡಿದರೆ. ಬೇರೆದೆಲ್ಲ ಕಾಣುವುದಿಲ್ಲ ಸುಲಭಕ್ಕೆ. ನಿಮಗೆ ಆಕ್ಸಿಜನ್ ಇಲ್ಲದೆ ಉಸಿರುಗಟ್ಟಿ ಸಾಯುವುದು ನಾವು ಈಗ ನೋಡ್ತಾ ಇದ್ದೇವೆ. ಆದರೆ ಒಬ್ಬ ಶಿಕ್ಷಣ ಇಲ್ಲದೆ ಸಾಯುವುದು ನಮಗೆ ಅಷ್ಟು ಸುಲಭಕ್ಕೆ ಅರ್ಥ ಆಗುದಿಲ್ಲ. ಒಂದು ಗುಣಮಟ್ಟದ ಶಿಕ್ಷಣ ಇಲ್ಲ ಇದ್ರೆ ಒಳ್ಳೆ ಉದ್ಯೋಗ ಇಲ್ಲ, ಒಳ್ಳೆ ಉದ್ಯೋಗ ಇಲ್ಲ ಇದ್ರೆ ಒಳ್ಳೆ ಆದಾಯ ಇಲ್ಲ, ಒಳ್ಳೆ ಆದಾಯ ಇಲ್ಲ ಇದ್ರೆ ಅವನಿಗೆ ಪೌಷ್ಟಿಕಾಂಶ ಇರುವುದಿಲ್ಲ, ಪೌಷ್ಟಿಕಾಂಶ ಇಲ್ಲ ಇದ್ರೆ ಅವನು ಸ್ಲೋ ಡೆತ್. ಅದು ಸ್ಲೋ ಡೆತ್, ಇದು ಕ್ವಿಕ್ ಡೆತ್, ನಮ್ಮ ಕಣ್ಣೆದುರು ನಡೆಯುವಂಥದ್ದು ಎಲ್ಲ ಕ್ಷೇತ್ರದಲ್ಲಿ. ನಾನು ಕೇವಲ ಇದು ಆರೋಗ್ಯ, ಈ ಕೊರೋನಾ ನಮಗೆ ಆರೋಗ್ಯದ ವೈಫಲ್ಯವನ್ನು ತೋರಿಸಿದೆ. ಇದರ ಮೂಲಕ ನೀವು ನಿಮ್ಮ ಶಿಕ್ಷಣ ಕ್ಷೇತ್ರ ನೋಡಿ ಅಥವಾ ನಮ್ಮ ಸೋಷಿಯಲ್ ಸೆಕ್ಟರ್ಸ್ ನೋಡಿ, ಯಾವುದೇ ಸೆಕ್ಟರ್ ತಗೊಳ್ಳಿ, ಅಗ್ರಿಕಲ್ಚರ್ ತಗೊಳ್ಳಿ, ಇಂಡಸ್ಟ್ರಿ ತಗೊಳ್ಳಿ, ಎಲ್ಲವೂ ಇಷ್ಟೇ ಹದಗೆಟ್ಟಿದೆ. ಬಟ್ ನಮಗೆ ನೋಡುವ ಕಣ್ಣು ಬೇಕಷ್ಟೇ, ಅರ್ಥ ಮಾಡಿಕೊಳ್ಳೋದು. ಈಗ GDP ಕುಸಿತ
ಈ ಬಾರಿಯ ತ್ರೈಮಾಸಿಕದಲ್ಲಿ ಎಷ್ಟು ಅದು ಜೊತೆಗೆ ಇನ್ನೊಂದು ಕಳೆದ ಒಟ್ಟು ಒಂದು ವರ್ಷದ ನಮ್ಮ GDPಯ ಕುಸಿತದ ವಿಚಾರ, ಮತ್ತೆ ಇನ್ನೊಂದು ಸಾಮಾನ್ಯವಾಗಿ ಕಳೆದ ವರ್ಷ ಕೂಡ ಏನು ಆಫ್ಟರ್ ಲಾಕ್ಡೌನ್ ನಂತರದ GDP ಕುಸಿತದ ಸಂದರ್ಭದಲ್ಲಿ ಕೂಡ ಸರ್ಕಾರ ಅಥವಾ ಸರ್ಕಾರ ಸಮರ್ಥನೆ ಮಾಡಿಕೊಂಡು ಅವರಲ್ಲಿ ಹೇಳಿಕೊಂಡದ್ದು ಕೊರೋನಾದಿಂದಾಗಿಯೇ GDP ಕುಸಿತ ಆಯ್ತು ಅಂತ. ಏನು ಸರ್ ಅದು? ಇದು ಒಂದು GDP ನೋಡಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಆಕ್ಚುಲಿ ನಾವು GDPಯ ಕುಸಿತವನ್ನು ಲೆಕ್ಕ ಹಾಕೋದು ಹೇಗೆ ಅಂತ ಹೇಳಿದ್ರೆ ಈ ವರ್ಷದ್ದನ್ನು ಹಿಂದಿನ ವರ್ಷಕ್ಕೆ ಹೋಲಿಸಿ, ಅಂದ್ರೆ 2019-20ರ GDPಯನ್ನು 2020-21ರ GDPಗೆ ಹೋಲಿಸಿ. ಈ ನಡುವೆ ಈಗ ಒಂದಷ್ಟು ಜನ ಹೊಸಬರು ಕೂಡ ನೋಡ್ತಾ ಇರ್ತಾರೆ, ಸಾಮಾನ್ಯ ಜನರು ಕೂಡ ನೋಡ್ತಾ ಇರ್ತಾರೆ. ಜಸ್ಟ್ ಒಂದು 30 ಸೆಕೆಂಡ್ ಅಲ್ಲಿ ಜಿಡಿಪಿ ಅಂದ್ರೆ ಏನು, ಯಾಕೆ, ಏನು, ಯಾವ ಪ್ರಮಾಣದಲ್ಲಿ, ಯಾವ ಸೂತ್ರ ಪ್ರಕಾರ ಲೆಕ್ಕಾಚಾರ ಮಾಡ್ತಾರೆ ಅಂತ ನೋಡಿ. ನಾವು ಬರೀ ಸರಳವಾಗಿ ಅರ್ಥ ಮಾಡ್ಕೊಳ್ತಿದ್ರೆ GDP ಅಂತ ಹೇಳಿದ್ರೆ ಈಗ ಒಂದು ದೇಶದ ಆದಾಯ ಅಂತ ನಾವು ಇಟ್ಟುಕೊಳ್ಬಹುದು. ಒಂದು ಕುಟುಂಬದ ಆದಾಯ ಇದ್ದಾಗೆ ಒಂದು ದೇಶದ ಆದಾಯ. ದೇಶದ ಆದಾಯ ತೀರ್ಮಾನ ಆಗುವುದು ಆ ದೇಶದಲ್ಲಿ ಉತ್ಪಾದನೆ ಆಗುವ ಸರಕು ಮತ್ತೆ ಸೇವೆಗಳು ಮತ್ತೆ ಅದರ ಅನುಭೋಗದ ಮೇಲೆ ಡಿಸೈಡ್ ಆಗ್ತದೆ. ಸೊ ಈಗ ಹೇಳುವಾಗ ಒಂದು ದೇಶದ ಆದಾಯ ಅಂತ ಹೇಳುವಾಗ ಸೇ ಫಾರ್ ಎಕ್ಸಾಂಪಲ್ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಶದ ಆದಾಯ ಇಡೀ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ 150-200 ದೇಶಗಳಿವೆ, ಅದರಲ್ಲೊಂದು 6ನೇ ಸ್ಥಾನದಲ್ಲಿ ಇದೆ ನಮ್ಮ ದೇಶದ ಆದಾಯ. ಅಷ್ಟು ಕಡಿಮೆ ಅಲ್ಲ. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಆ ದೇಶ ಬಿಡಿ ಒಂದು ಮನೆ ತಗೊಳ್ಳಿ, ಒಂದು ಮನೆಯಲ್ಲಿ 10 ಜನ ಇದ್ದಾರೆ, ಅವ್ರ ವಾರ್ಷಿಕ ಆದಾಯ 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಆದ್ರೆ ತಲಾ ಆದಾಯ ಎಷ್ಟಾಗ್ತದೆ? 1 ಲಕ್ಷ ಆಗ್ತದೆ ಅಲ್ವಾ? ಅದೇ ಮತ್ತೊಂದು ಕುಟುಂಬದ ಆದಾಯ 5 ಲಕ್ಷ ಇದೆ, ಬಟ್ ಅವರಲ್ಲಿ 3 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ತಲಾ ಆದಾಯ ಎಷ್ಟಾಗ್ತದೆ? ಸುಮಾರು 1.5 ಲಕ್ಷ ಆಗ್ತದೆ. ಅಂದ್ರೆ ನಮ್ಮಲ್ಲಿ GDP ಬೇರೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು 6ನೇ ಸ್ಥಾನದಲ್ಲಿ ನಮ್ಮ GDP ಇದ್ರು, ಹತ್ತಿರ ಒಂದು $2 ಟ್ರಿಲಿಯನ್ ಇದ್ರು, ನಮ್ಮ ಜನಸಂಖ್ಯೆ 135 ಕೋಟಿ ಇದೆ. ಹಾಗಾಗಿ ತಲಾ ಆದಾಯ ತಲಾ GDP ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಲಾಸ್ಟ್ ಟೈಮ್ 2019-20ರಲ್ಲಿ ಅಂದ್ರೆ ಕೊರೋನಾಕ್ಕೆ ಮೊದಲಿನ ವರ್ಷದಲ್ಲಿ 1,08,620 ತಲಾ GDP ಇತ್ತು ಪರ್ ಕ್ಯಾಪಿಟ. ಅದು ಏನಾಗಿದೆ ಈ 2020-21ರಲ್ಲಿ ಈ ಸಾರಿ ಆಲ್ಮೋಸ್ಟ್ 99,155ಕ್ಕೆ ಇಳಿದಿದೆ. ಅಂದ್ರೆ ಹೆಚ್ಚು ಕಡಿಮೆ 9,465 ರೂಪಾಯಿ ಅಷ್ಟು ಕಡಿಮೆ ಆಗಿದೆ ಪರ್ ಕ್ಯಾಪಿಟ. ಆದ್ರೆ ಈ ತಲಾ GDP ಇದೆ ಅಲ್ವಾ, ಅಂದ್ರೆ ನಮ್ಮ ಒಟ್ಟ ಆದಾಯವನ್ನು ಜನಸಂಖ್ಯೆಯಿಂದ ಭಾಗಿಸುವಾಗ ಬರುವಂತದ್ದು. ಅದು ಎಲ್ರಿಗೂ ಅದೇ ಆದಾಯ ಇರುವುದಿಲ್ಲ, ಕೆಲವರಿಗೆ 1-2 ಲಕ್ಷ ಲೆಕ್ಕಾಚಾರ. ಇದೇನು ಒಂದು ಒಳ್ಳೆ ಲೆಕ್ಕಾಚಾರ ಅಂತಲ್ಲ, ಸರಾಸರಿಯಾಗಿ. ಆದ್ರೂ ಇದ ಮುಖ ನೋಡಿದ್ರು ಆಲ್ಮೋಸ್ಟ್ 8,000-9,000 ಸಾವಿರ ರೂಪಾಯಿ ಕುಸಿತ ಕಂಡಿದೆ ಒಬ್ಬನ ಆದಾಯದಲ್ಲಿ. 9,000 ನೀವು ವರ್ಷಕ್ಕೆ ಅಂತ ಆದ್ರೆ ತಿಂಗಳಿಗೆ ಕನಿಷ್ಠ 600-700-800 ರೂಪಾಯಿ ಕುಸಿತ ಕಾಣ್ತಾ ಇದೆ ಇದರ ಪ್ರಕಾರ. ಬೇರೆ ಬೇರೆ ಅಧ್ಯಯನಗಳು ಬೇರೆ ಬೇರೆ ಕುಸಿತವನ್ನು ಹೇಳ್ತಾ ಇದ್ದಾರೆ, ಅದು ಮತ್ತೆ ನೋಡು. ಅದೇ ರೀತಿ ಖರ್ಚು ಯಾಕೆ ಲೆಕ್ಕ ಮಾಡ್ತಾರೆ ಅಂತ ಈ GDPಯನ್ನು? GDP ಕುಸಿದಿದೆ ಯಾಕೆ ಅಂತ ಹೇಳ್ತಾ ಇದ್ರೆ ಅಲ್ಲ, ಯಾಕೆ ಲೆಕ್ಕ ಮಾಡೋದು? ಇಡೀ GDPಯ ಯಾಕೆ ಕುಸಿದಿದೆ, ಲೆಕ್ಕಾಚಾರದ ಮಹತ್ವ ಯಾಕೆ ಪ್ರತಿ 3 ತಿಂಗಳಿಗೆ ಅಥವಾ ಹಿಂದೆ ಅಲ್ಲ GDP ಲೆಕ್ಕಾಚಾರ ಯಾಕೆ ಹಾಕೋದು ಅಂತ ಹೇಳಿದ್ರೆ ನಮ್ಮ ಒಂದು ದೇಶ ಏನು ಅಂತ ಹೇಳಿದ್ರೆ ವರ್ಷಕ್ಕೆ ಅದು ಅಭಿವೃದ್ಧಿ ಹೊಂತ ಹೋಗ್ಬೇಕಲ್ಲ. ಅಭಿವೃದ್ಧಿಯನ್ನು ಮಾಪನ ಮಾಡೋ ಒಂದು ಮಾನದಂಡ GDP. ಅಂದ್ರೆ ಸರಕು ಸೇವೆಗಳ ಉತ್ಪಾದನೆ ಎಷ್ಟು, ಅನುಭೋಗ ಎಷ್ಟು ಅಂತ ಲೆಕ್ಕ ಹೇಳ್ತದೆ. ಬಟ್ GDP ಒಂದು ಬೆಸ್ಟ್ ಮಾನದಂಡ ಅಲ್ಲ. ಯಾಕೆ ಅಲ್ಲ ಅಂತ ಹೇಳಿದ್ರೆ ಒಂದು ದೇಶ ಅಥವಾ ರಾಜ್ಯದ GDP ಹೆಚ್ಚಿರಬಹುದು, GDP ಏನ್ ಹೇಳ್ತದೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಆದಾಯ ಗಳಿಸಿದೆ ಅಂತ ಹೇಳ್ತವೆ. ಬಟ್ ಅದೇ GDP ಏನ್ ಹೇಳ್ತದೆ ಅಂತ ಹೇಳಿದ್ರೆ ಆ ಗಳಿಸಿದ ಆದಾಯವನ್ನು ಅಲ್ಲೇ ಜನರು ಎಷ್ಟು ಹಂಚಿಕೊಂಡಿದ್ದಾರೆ ಅಂತ ಅದು ಹೇಳುದಿಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ. ಸೊ ಈಗ ನೋಡಿ ತಲಾ 1 ಲಕ್ಷ ಅಂತ ಹೇಳ್ತೇವೆ ನಾವು. ತಲಾ 1 ಲಕ್ಷ ಅಂತ ಹೇಳಿದ್ರೆ ಕೆಲವು 3 ಕಾಸು ಇರುವುದಿಲ್ಲ, ಕೆಲವು ಕೋಟಿಗಟ್ಟಲೆ ಇರ್ತದೆ. ಹಾಗಾಗಿ ನಿಜವಾಗಿ GDP ಒಳ್ಳೆ ಮಾನದಂಡ ಅಲ್ಲ, ನಿಜವಾಗಿ ಮಾನವ ಅಭಿವೃದ್ಧಿ ಒಳ್ಳೆ ಮಾನದಂಡ. ಅಂದ್ರೆ ಜನರ ಶಿಕ್ಷಣ, ಆರೋಗ್ಯ ಮತ್ತೆ ಆದಾಯ ಎಷ್ಟು ಏರಿದೆ ಅಂತ ನೋಡಿ. ಸೊ ಈಗ ನಮ್ಮದೇ ದೇಶದಲ್ಲಿ ಈಗ ಹೆಚ್ಚು GDP ಇರುವ ರಾಜ್ಯಗಳಿವೆ. ಯಾವುದಿದೆ ಅಂತ ಹೇಳಿದ್ರೆ ಈಗ ಪಂಜಾಬ್, ಹರಿಯಾಣ, ಗುಜರಾತ್, ಇದೆಲ್ಲ ಶ್ರೀಮಂತ ರಾಜ್ಯಗಳು, ಅವರ GDP ಹೆಚ್ಚೇ ಇವೆ. ಆದರೆ ಕೇರಳ ನೋಡಿ, ಅವರ GDP ಇವ್ರಿಗೆ ಕಂಪೇರ್ ಮಾಡಿದ್ರೆ ಭಾರಿ ಹಿಂದೆ ಇದೆ. ಬಟ್ ಮಾನವ ಅಭಿವೃದ್ಧಿಯಲ್ಲಿ ಕೇರಳ ನಂಬರ್ 1 ಇದೆ, ಇವರೆಲ್ಲ ತುಂಬಾ 6-7ನೇ ಸ್ಥಾನದಲ್ಲಿ ಇದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಈಗ ಪಂಜಾಬ್ ಆಗ್ಲಿ, ಹರಿಯಾಣ ಆಗ್ಲಿ, ಗುಜರಾತ್ ಆಗ್ಲಿ, ಅಲ್ಲಿ ಗಳಿಸಿದ ಆದಾಯವನ್ನು
ಅವರು ಜನರಿಗೆ ಶಿಕ್ಷಣ ಆರೋಗ್ಯ ಕೊಡ್ಲಿಕ್ಕೆ ಬಳಸಲಿಲ್ಲ ಅಂತ ಹೇಳಿ. ಕೇರಳದಲ್ಲಿ ಗಳಿಸಿದ ಆದಾಯ ಕಡಿಮೆ ಆದರೂ ಅದನ್ನು ಹೆಚ್ಚಿನ ಪ್ರಮಾಣವನ್ನು ಜನರಿಗೆ ಶಿಕ್ಷಣ ಆರೋಗ್ಯ ಕೊಡ್ಲಿಕ್ಕೆ ಬಳಸ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು GDP ಒಂದು ಒಳ್ಳೆ ಮಾನದಂಡನೇ ಅಲ್ಲ. ಆದ್ರೆ ಸರ್ಕಾರ ಯಾವಾಗಲೂ ಜಿಡಿಪಿ ಅಂತ ಬೊಬ್ಬೆ ಹಾಕ್ತಾ ಇದೆ. GDP ಅಲ್ಲ, ಇವತ್ತು ನಾವು ಮಾತಾಡ್ಬೇಕಾದ್ದು ಮಾನವ ಅಭಿವೃದ್ಧಿ ಬಗ್ಗೆ. ಮಾನವ ಅಭಿವೃದ್ಧಿ ಅಂತ ಯಾರಿಗೋಸ್ಕರ ನಾವು ಇಷ್ಟೆಲ್ಲ ಇಂಡಸ್ಟ್ರಿ ಮಾಡೋದು ಯಾಕೆ, ಇಂಡಸ್ಟ್ರಿ ಮಾಡೋದು, ಕೃಷಿ ಮಾಡೋದು ಯಾಕೆ ಅಂತ ಹೇಳಿದ್ರೆ ಜನರಿಗೋಸ್ಕರ. ಜನರಿಗೆ ತಲುಪಿದೆ ಅಂತ ಹೇಗೆ ಗೊತ್ತಾಗೋದು? GDP ಅಲ್ಲಿ ಗೊತ್ತಾಗೋದಿಲ್ಲ. ತಲುಪಿದೆ ಅಂತ ಗೊತ್ತಾಗೋದು ಯಾವಾಗ ಅವರ ಆರೋಗ್ಯ ಚೆನ್ನಾಗಿದ್ರೆ, ಶಿಕ್ಷಣ ಚೆನ್ನಾಗಿದ್ರೆ ಜನರಿಗೆ ನೀವು ಗಳಿಸಿದ ಆದಾಯ ತಲುಪಿದೆ ಅಂತ ಗೊತ್ತಾಗ್ತದೆ. ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಹಾಗಾಗಿ GDP ಲೆಕ್ಕಾಚಾರಕ್ಕೆ ನಾನಂತೂ ಅಷ್ಟು ದೊಡ್ಡ ಮಹತ್ವ ಕೊಡುವುದಿಲ್ಲ. ಅವರ ಮಾನವಾಭಿವೃದ್ಧಿ ಪೊಸಿಷನ್ ಏನಿದೆ, ನಮ್ಮ ಕರ್ನಾಟಕದಲ್ಲಿ ಅಷ್ಟೇ. ಬಳ್ಳಾರಿ GDP ಇದೆ ಅಲ್ಲ, ಅದು ನಮ್ಮ ಸೌತ್ ಕೆನರಾದಿಂದ ಜಾಸ್ತಿ ಇದೆ ಎಕನಾಮಿಕ್ ಡೆವಲಪ್ಮೆಂಟ್. ಬಟ್ ಅವರು ಮಾನವಾಭಿವೃದ್ಧಿಯಲ್ಲಿ ಎಲ್ಲಿದ್ದಾರೆ ಅವರು? ಸೊ ಹೀಗಾಗಿ GDP ಇಸ್ ನಾಟ್ ಎ ಗುಡ್ ಮೆಜರ್ ಆಫ್ ಡೆವಲಪ್ಮೆಂಟ್. ಎಸ್ ಈಗ ಅದೇ ನಾನು ಮತ್ತೆ ಆ ಮೂಲದ ಪ್ರಶ್ನೆಗೆ, ನಮ್ಮ ಕುಸಿತ ಎಷ್ಟು ಆಯ್ತು ಕಳೆದ ವರ್ಷ? ಕೊರೋನಾಕ್ಕಿಂತಲೂ ಮೊದಲು ಅದಕ್ಕೆ ಕಂಪೇರ್ ಮಾಡಿದ್ರೆ ಹೇಳ್ತಾ ಇದ್ದಾರೆ. ಬಟ್ ಈಗ ಅದೇ ಯಾಕೆ ಕುಸಿದಿದೆ ಅಂತ ಹೇಳೋ ಪ್ರಶ್ನೆ ಅಲ್ವಾ? ಕುಸಿದ ಯಾಕೆ ಅನ್ನೋದಕ್ಕಿಂತಲೂ ಎಷ್ಟು ಪ್ರಮಾಣದಲ್ಲಿ, ಯಾವ ರೇಂಜ್ ಅಲ್ಲಿ? ಅದೇ ನಾನು ಹೇಳ್ತಾ ಇರೋದು. ಈಗ ನೋಡಿ, ಈಗ ಲಾಕ್ಡೌನ್ ಮಾರ್ಚ್ 24ಕ್ಕೆ ಲಾಕ್ಡೌನ್ 2020 ಮಾರ್ಚ್ 24ರಿಂದ ಲಾಕ್ಡೌನ್ ಶುರು ಆಯ್ತು. ಮಾರ್ಚ್ ಏಪ್ರಿಲ್ ಮೇ 2 ತಿಂಗಳು 1 ವಾರ ಲಾಕ್ಡೌನ್. ಲಾಕ್ಡೌನ್ ಹೇಗೆ ಅಂತ ಹೇಳಿದ್ರೆ ಒಂದು ನರ ಪಿಳ್ಳೆ ಕೂಡ ಹೊರಗೆ ಬರಬಾರ್ದು, ಇಡೀ ದೇಶವೇ ಮುಚ್ಚಿದೆ. ಸೊ ಇಂಥ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಂಥ ಲಾಕ್ಡೌನ್ ನಡೆದಿಲ್ಲ ಅಂತೇಳಿ ಎಲ್ಲರೂ ಹೇಳ್ತಾರೆ. ಅದು ಸೊ ಇಂಥ ಬಾರಿ ಏನು ಸಣ್ಣ ಒಂದು ಏನು ದಿನದ ಗ್ಯಾಪ್ ಕೊಟ್ಟು ಬಂದು ಹೌದು, ಆ ಲಾಕ್ಡೌನ್ ಘೋಷಣೆ ಮಾಡಿದ್ರ ಕತೆ ಬಿಡಿ, ಅದು ಬೇರೆನೆ ಮಾತಾಡ್ಬೇಕು. ಸೊ ವೆರಿ ಅದು ಅರ್ಥ ಆಗಿರಬೇಕು, ಅದರ ಕಷ್ಟ ನಷ್ಟಗಳು ಅರ್ಥ ಆಗಿ ಈ ಸಾರಿ ಸ್ವಲ್ಪ ಸುಧಾರಣೆ ಆಗಿದೆ. ಹೌದು, ಏನಿದ್ರು ಇನ್ನು ಲಾಕ್ಡೌನ್ ಮಾಡುವಾಗ ಅದನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ ಅಂತ. ಅಂದ್ರೆ ನೋಡಿ, ಒಂದು ಪಾಠ ಕಲಿಬೇಕು ಅಂತ ಹೇಳಿದ್ರೆ ಅದು ಎಡಗೈ ಸುಟ್ರೆ ಸಾಲದು, ಬಲಗೈನು ಸುಡಬೇಕು ಅಂತೇಳಿ. ಈಗ ಪಾಠ ಹೆಚ್ಚಾಗಿ ಯಾರು ಕಲಿತಾರೆ ಅಂತ ಬೇರೆ ದೇಶ ಎಲ್ಲ ನೋಡಿ ಕಲಿತಾರೆ. ಇದು ಏನಿಲ್ಲಪ್ಪ, ಅದು ನೋಡುದಿಲ್ಲ, ಎಕ್ಸ್ಪರ್ಟ್ ಹೇಳೋದು ಕೇಳೋದಿಲ್ಲ, ನಮಗೆ ಏನು ಅನಿಸು ಅದನ್ನು ಮಾಡಿದ್ರೆ ಈ ರೀತಿ ಆಗ್ತದೆ. ಓಕೆ, ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈಗ ನಾನು ಹೇಳಿದಲ್ಲ GDP ಕುಸಿತ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನ್ಯಾಚುರಲಿ ಮೇ ತನಕ ಕ್ಲೋಸ್ ಆಗಿರುವಾಗ ಫಸ್ಟ್ ಕ್ವಾರ್ಟರ್ ಯಾವಾಗ ಅಂತ ಹೇಳಿ ಏಪ್ರಿಲ್ ಮೇ ಜೂನ್, ಹಾಗೆ ಏನು ಆಕ್ಟಿವಿಟೀಸ್ ಎಲ್ಲ ಇದ್ರೆ -24 ಆಯ್ತು ಬಂತು ಅಂತ ಇಟ್ಕೊಳ್ಳಿ. ಎರಡನೇದ್ದು ಇಲ್ಲಿಗೆ ನೆಕ್ಸ್ಟ್ ಕ್ವಾರ್ಟರ್ -7.3 ಆಯ್ತು, ಸ್ವಲ್ಪ ಗ್ರೋತ್ ಆಯ್ತು. ಬಟ್ ಡಿಸೆಂಬರ್ಗೆ ಆಗುವಾಗ ಒಂದು 0ಕ್ಕೆ ಬಂತಂದ್ರೆ ಮೈನಸ್ ಹೋಗಿ ಒಂದು ಭೂಮಿ ಮೇಲೆ ಬಂದಾಗಿದೆ, ಪಾತಾಳದಿಂದ ನಾವು ಭೂಮಿಗೆ ಬಂದಿದ್ದೇವೆ ಅಂತೇಳಿ. ಮತ್ತೆ ಲಾಸ್ಟ್ ಕ್ವಾರ್ಟರ್ಸ್ ಅಂದ್ರೆ ಜನವರಿ ಟು ಮಾರ್ಚ್ಗೆ ಆಗುವಾಗ 1.6 ಏನೋ ಗ್ರೋತ್ ಬಂತು, ಪಾಸಿಟಿವ್ ಗ್ರೋತ್. ಬಟ್ ಈ ಗ್ರೋತ್ ಇದೆಲ್ಲ, ಇದನ್ನು ಇಡೀ ವರ್ಷಕ್ಕೆ ನೋಡಿದ್ರೆ ಇಡೀ ವರ್ಷದ ಗ್ರೋತ್ ಇದೆಲ್ಲ 2020 2019-20 ಕಂಪೇರ್ ಮಾಡಿದ್ರೆ -7.3 ಕಡಿತ ಆಗಿದೆ ಅಂತೇಳಿ. ಅಂದ್ರೆ ಒಟ್ಟು ಪ್ರೀವಿಯಸ್ ಇಯರ್ ನಾವು ಕಂಪೇರ್ ಮಾಡಿದ್ರೆ ಅದು ಕಡಿಮೆನೆ ಅಂತ. ಕಳೆದ ವರ್ಷ ಅಂದ್ರೆ 2019-20ರಲ್ಲಿ 100 ರೂಪಾಯಿ ಆದಾಯ ಇದ್ರೆ 2020-21ರಲ್ಲಿ ಈ ಲಾಕ್ಡೌನ್ ಕೊರೋನಾ ದೆಸೆಯಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 93 ರೂಪಾಯಿ ಆದಾಯ ಆಗಿದೆ. ಹೆಚ್ಚು ಕಡಿಮೆ 7 ರೂಪಾಯಿ ಗೊತ್ತಾಗಿದೆ ಪ್ರತಿ 100 ರೂಪಾಯಲ್ಲಿ. 1000 ರೂಪಾಯಲ್ಲಿ 70 ರೂಪಾಯಿ, 10,000ದಲ್ಲಿ 700 ರೂಪಾಯಿ, 5,000ದಲ್ಲಿ 350 ರೂಪಾಯಿ, ಹೀಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅದು. ಸೊ ಇದೊಂದು ದೊಡ್ಡ ಹೊಡೆತ ಇಲ್ಲ. ಈಗ ಇದರ ಜೊತೆಗೆ ನಾವು ಆಲೋಚನೆ ಮಾಡಬೇಕಾದ ವೆರಿ ಇಂಪಾರ್ಟೆಂಟ್, GDP ಕುಸಿತ ಅದು ಕೊರೋನಾದಿಂದಲೇ ಆಯ್ತಾ? ಈಗ ಅದು ಒಂದು, ಮತ್ತೆ ಅದಕ್ಕಿಂತ ಮೊದಲ ಈಗ 2019 ಬಗ್ಗೆ ನೀವು ಉಲ್ಲೇಖ ಮಾಡಿದ್ರೆ 17-18 ಆ ಅವಧಿಯಲ್ಲಿ ಕೂಡ ಅದೇ ನಾನು ಹೇಳ್ತಾ ಇರೋದು. ಈಗ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮೈನಸ್ ಗ್ರೋತ್ ಎಲ್ಲ ಆಯ್ತಲ್ಲ, ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕೊರೋನಾದಿಂದ ಅಂತ ಹೇಳೋದು ಕಾರಣ ಇದೆ. ಕೊರೋನಾದ ಕಾರಣ ಮಾತ್ರ ಅಲ್ಲ, ಆಕ್ಚುಲಿ ನಾನು ಅಂತ ಹೇಳಿದ್ರೆ 2016-17ರಲ್ಲಿ ನಮ್ಮ GDP 8.26% ಇತ್ತು. 2016-17ರಲ್ಲಿ 8.26. ಬಟ್ ಅದೇ ವರ್ಷ ಇವರು ಡಿಮಾನಿಟೈಸೇಷನ್ ತಂದ್ರು. ಡಿಮಾನಿಟೈಸೇಷನ್ ತಂದಾಗ ಸಾಕಷ್ಟು ಆರ್ಥಿಕ ತಜ್ಞರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದು ನಮ್ಮ GDP ಮೇಲೆ ಕನಿಷ್ಠ ಒಂದು 2% ಅಷ್ಟು GDP-ಯನ್ನು ಇಳಿಸ್ತದೆ ಅಂತೇಳಿ. ಸೊ ಹಾಗೆ 2017ರಲ್ಲಿ GDP
4%ಗೆ ಇಳೀತು. ಹ್ಮ್ ಹ್ಮ್ ಅಂದರೆ ಕಡಿಮೆ ಆಯ್ತು. ಅಂದರೆ -1.21% ಆಯಿತು. ಹ್ಮ್ 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 16ರಿಂದ 17ಕ್ಕೆ ಬರುವಾಗ 17ರಲ್ಲಿ GST ತಂದರು. ಹ್ಮ್ GST ಆಗಿ ತರಾತುರಿಯಲ್ಲಿ ತಂದರು ಅದನ್ನು ಕೂಡ. ಹೌದು ಹೌದು ಹೌದು. ಇದು ನಾವೇ ವಿ ಆರ್ ದ ಪೀಪಲ್ ಹೂ ಹ್ಯಾವ್ ಇಂಟ್ರೊಡ್ಯೂಸ್ GST ಅಂತ ಹೇಳೋ ಒಂದು ಕ್ಲೈಮ್ ಬೇಕಲ್ಲ. ಅದು ಬಂದು 17ರಲ್ಲಿ 18ಕ್ಕಾಗುವ GST ಪುನಃ 6.12ಕ್ಕೆ ಇಳೀತು. ಹ್ಮ್ ಅಂದರೆ ಆ ತರಾತುರಿಯ GSTಯಲ್ಲಿ ಹ್ಮ್. ದೊಡ್ಡ ಮಟ್ಟಿಗೆ ಅನಾರೋಗ್ಯ ಸಣ್ಣ ಪುಟ್ಟ ವ್ಯಾಪಾರ ಉದ್ದಿಮೆಗಳು ಅಡ್ಜಸ್ಟ್ ಆಗಲಿಕ್ಕೆ ಮುಚ್ಚಿದವು. ಹೌದು ಹೌದು ಕೆಲವರು ಹೌದು. ಭಾರಿ ದೊಡ್ಡ ನಷ್ಟ ಅನುಭವಿಸಿದ್ರು. ಅಂದರೆ 7.7ರಿಂದ 6ಕ್ಕೆ ಇಳೀತು. 6ಕ್ಕೆ ಇಳೀತು. ಹಾ. ಹ್ಮ್ ಹ್ಮ್ ಕಡಿಮೆ ಅಟ್ಲೀಸ್ಟ್ 1% GDP ಅಲ್ಲಿ ಮೈನಸ್ ಆಯಿತು. ಸೊ ಇದು 18ಕ್ಕೆ. 19 ವೇಳೆಗೆ ಏನು ಇದರೆಲ್ಲರ ಇಫೆಕ್ಟ್ ಆಗಿ ಎಕಾನಮಿ ಸ್ಲೋ ಡೌನ್ ಆಯಿತು ಹ್ಮ್. ಕಂಪ್ಲೀಟ್. ನೀವಾಗ ಟೋಟಲ್ ಕೇಳಿದ್ರಲ್ಲ, ಆರ್ಥಿಕ ವ್ಯವಸ್ಥೆನೇ ಸ್ಲೋ ಡೌನ್ ಆಯ್ತು. ಭಾರಿ ಆಕ್ಟಿವಿಟೀಸ್ ಏನು ಫಾಸ್ಟ್ ಪಿಕಪ್ ಆಗಲೇ ಇಲ್ಲ. ಅದು ಆಗ 5%ಗೆ ಇಳೀತು. ಹ್ಮ್ ಹ್ಮ್ ಈಗ ಮಾರ್ಚ್ 24ರಿಂದ 2020 ಮಾರ್ಚ್ 24ರಿಂದ ಲಾಕ್ಡೌನ್ ಘೋಷಣೆ ಮಾಡಿದಲ್ವಾ. ಅಂದ್ರೆ ಈಗ ಎಸ್ 2016ರಿಂದ ಕುಸಿತ ಕಂಡದ್ದು ಅದು ಕುಸಿತನೇ ಆಗ್ತಾ ಬಂತು. ಹ್ಮ್. ಅಂದ್ರೆ ಎಲ್ಲಿಯೂ ಮೇಲೆ 2017ರಲ್ಲೂ ಕೂಡ ಕುಸಿತ ಆಯ್ತು, 18ರಲ್ಲೂ ಕುಸಿತ ಆಯ್ತು, 2019ರಲ್ಲೂ ಕುಸಿತನೇ ಆಯ್ತು. ಆಯ್ತು, ಎಲ್ಲಿಯೂ ಇಲ್ಲ. ನಾನು ಹೇಳಿದಲ್ಲ 16ರಿಂದ 17, 18, 19 ಅದಕ್ಕೂ ಹೇಳ್ತೇನೆ. 2020 ಹ್ಮ್. ಮಾರ್ಚಿಂದ ನಿಮಗೆ ಲಾಕ್ಡೌನ್, ಮಾರ್ಚ್ ಎಂಡಿನಿಂದ. ಹೌದು. 2020 ಜನವರಿ ಟು ಮಾರ್ಚ್ ಇದೆಯಲ್ಲ, ಅದು 2019-20ರ ಲಾಸ್ಟ್ ಕ್ವಾರ್ಟರ್. ಎಸ್ ಎಸ್ ಎಸ್. ಆ ಕ್ವಾರ್ಟರ್ಲ್ಲಿ GDP 3% ಕುಸಿದಿದೆ. ಅಂದ್ರೆ ಲಾಕ್ಡೌನ್ ಘೋಷಣೆ ಆಗೋ ಮೊದಲೇ, ಕಳೆದ ಬಾರಿ ಲಾಕ್ಡೌನ್ ಘೋಷಣೆ ಆಗೋದಕ್ಕಿಂತ ಮೊದಲೇ 3%ಗೆ GDP ಕುಸಿದಿದೆ. ಅಂದ್ರೆ ಅದು ಆಲ್ಮೋಸ್ಟ್ ಆಲ್ 2016ರಲ್ಲಿ 8.2% ಇದ್ದದ್ದು ಇಲ್ಲಿ ಬರೋ 3 ಅಂದ್ರೆ ಆಲ್ಮೋಸ್ಟ್ 5% ಅಷ್ಟೊತ್ತಿಗೆ ಕುಸಿದಿದೆ. ಮತ್ತೆ ಅಷ್ಟು ಲಾಕ್ಡೌನ್ ಬಂತು. ಲಾಕ್ಡೌನ್ ಬಂದ ಕೂಡಲೇ ನೋಡಿ ಫಸ್ಟ್ ಕ್ವಾರ್ಟರ್ ನಾನು ಹೇಳಿದೆಲ್ಲ -24, -73. ಸೊ ಹೀಗಾಗಿ ಆಗಿ ಆಗಿ ಇಡೀ ವರ್ಷದಲ್ಲಿ 2019-2021ರಲ್ಲಿ -7.3%, -7.3% ಕುಸಿತ. ಈ ಅಂಕಿಅಂಶವನ್ನೇ ಬಹುಶಃ ನಿನ್ನೆ ಮೊನ್ನೆ ಬಂದಂತ ಒಂದು ವರದಿ, ಅದು ಯಾವ ವರದಿ ಅಂತ ನನಗೆ ನೆನಪಾಗ್ತಾ ಇಲ್ಲ, ಪ್ರೀವಿಯಸ್ ಸರ್ಕಾರ ಏನು ಮನಮೋಹನ್ ಸಿಂಗ್ ಇರುವಂತಹ ಸರ್ಕಾರದ ಅವಧಿಯಲ್ಲೇ ತಕ್ಕ ಪಟ್ಟಿಗೆ GDP ಒಳ್ಳೆಯದಿತ್ತು. ಅಂದ್ರೆ ಈ 2014ರ ನಂತರದ ಬೆಳವಣಿಗೆಗೂ ಅದರ ಮೊದಲ ಬೆಳವಣಿಗೆಗೂ ನೋಡಿದಾಗ ಮನಮೋಹನ್ ಸಿಂಗ್ ಅಧಿಕಾರನೇ ಒಳ್ಳೆದಿತ್ತು ಅಂತ. ಅಲ್ಲ, ಇದು ನೀವು ರಿಸಲ್ಟ್ ನೋಡಿದ್ರೆ ಹೌದು. ಈಗ ನಾನು ಹೇಳಿದ GDP ನನ್ನ ಮಟ್ಟಿಗೆ ನಾನು ಹೇಳಿದಲ್ಲ, ಅದಕ್ಕೊಂದು ದೊಡ್ಡ ನಾನು ಮಹತ್ವ ಕೊಡುವುದಿಲ್ಲ. ಆದರೂ ಹಿಂದಿಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇವರು 2014ಕ್ಕೆ ಸರ್ಕಾರ ಬಂತು. 2014 ಅಂದ್ರೆ 2016ರ ವೇಳೆಗೆ 8.26 ಇತ್ತು ಇವ್ರದ್ದು ಕೂಡ. ನಾನು ಹೇಳ್ತಾ ಇರೋದು ಇದೆಲ್ಲ ಈ ಪ್ರಯೋಗಗಳು, ಯಾವುದು ಡಿಮಾನಿಟೈಸೇಷನ್, ಇದೆಲ್ಲ ಬರದಿದ್ರೆ, ಅದೇ ವೈಜ್ಞಾನಿಕವಾಗಿ ಏನು GST ಇಂಟ್ರೊಡ್ಯೂಸ್ ಮಾಡಿದ್ದು, ತರಾತುರಿಯಲ್ಲಿ GST ಇಂಟ್ರೊಡ್ಯೂಸ್ ಮಾಡಿದ್ದು, ಮತ್ತೆ ಎಸ್ಪೆಷಲಿ ಎಕ್ಸ್ಪರ್ಟ್ಗಳು, ಸಾಕಷ್ಟು ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ. ಮತ್ತೆ ಎಕ್ಸ್ಪರ್ಟ್ಗಳ ಮಾತಿಗೆ ಏನೇನು ಮಹತ್ವ ಕೊಡದೆ, ಎಕನಾಮಿಸ್ಟ್ಗಳ ಮಾತಿಗೆ ಏನೇ ಮಹತ್ವ ಕೊಡದೆ ಮುಂದುವರಿಸಿದ ಕಾರಣವಾಗಿ ಪಾತಾಳಕ್ಕೆ ಬಂತು. ಈಗ ಪ್ರಶ್ನೆ ಇರೋದು, ಹಾಗಾಗಿ ನಾನು ಹೇಳ್ದಲ್ಲ, ಯಾರ ಮಾತನ್ನು ಕೇಳದ ನಾಯಕ ಅಂತ ನಿನ್ನೆಲ್ಲ ಮೊನ್ನೆ ಏನು ಮಾಜಿ ಕೇಂದ್ರ ಸಚಿವರಾಗಿದ್ದಂತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿ ಅನಂತಕುಮಾರ್ ಅವರು ಒಂದು ಟ್ವೀಟ್ ಮಾಡಿದ್ರು, ಯಾರ ಮಾತನ್ನು ಕೇಳದ ನಾಯಕ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಜೊತೆಗೆ ಏನನ್ನು ಹೇಳದೇ ಇರುವವರೇ ಅವರ ಜೊತೆಗೆ ಸುತ್ತಕೊಂಡಿರ್ತಾರೆ ಅಂತ. ಇದು ಬಿಜೆಪಿ ಅನಂತಕುಮಾರ್ ಅವರ ಪತ್ನಿ ನಿನ್ನೆಲ್ಲ ಮೊನ್ನೆ ಮಾಡಿರುವಂತ ಟ್ವೀಟ್ ಇದು. ಎಸ್ ನಾನು ಸರ್ ಒಂದು ಸಣ್ಣ ಬ್ರೇಕ್ ತಗೊಳ್ಳುವ. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮುಂದುವರಿತದೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number 1 paint. SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. ಎಸ್ಡಿಎಂ ಕಾಲೇಜು ಉಜಿರೆ. ಎಸ್ GDP ಕುಸಿತ ಮತ್ತು GDP ಕುಸಿತಕ್ಕೂ ಕೊರೋನಾ ಅದು ಏರುಗತಿಯಲ್ಲಿ ಸಾಗುವುದಕ್ಕೂ ಇರುವಂತಹ ಸಂಬಂಧ ಏನು? ನಾವು ಸಾಮಾನ್ಯವಾಗಿ ಈ ಒಂದು ಕೊರೋನಾದ ಸಂದರ್ಭದಲ್ಲಿ ನಾವು ನಮ್ಮ ಆರ್ಥಿಕ ವ್ಯವಸ್ಥೆ ಅಥವಾ ದೇಶದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಾವು ಮಾತಾಡೋದಿಲ್ಲ. ನಾವು ಕೇವಲ ನಮ್ಮ ಆರೋಗ್ಯ, ಮೂಲಸೌಕರ್ಯ ಮತ್ತು ನಮ್ಮ ರಾಜಕೀಯ ವ್ಯವಸ್ಥೆ, ಸರ್ಕಾರದ ಬಗ್ಗೆನೇ ಮಾತಾಡ್ತೇವೆ. ಎಸ್, ನಾವು ಇವತ್ತು ಈ ಒಂದು ಚರ್ಚೆ ಇದೊಂದು ಬೇರೆ ಆಯಾಮದ ಚರ್ಚೆ. ನಮ್ಮ ಒಟ್ಟು ಎಕನಾಮಿಕ್ಸ್, ನಮ್ಮ ಆರ್ಥಿಕ ವ್ಯವಸ್ಥೆ ಮತ್ತು ಆರ್ಥಿಕ ಲೆಕ್ಕಾಚಾರಗಳಿಗೂ ಈ ಕೊರೋನಾ ಅದ ಏರಿಕೆ ಆಗುವುದಕ್ಕೂ ಒಂದು ನೇರವಾದ ಸಂಬಂಧ, ಸಂಪರ್ಕ ಇದೆ ಅನ್ನೋದನ್ನು ಆರ್ಥಿಕ ವಿಶ್ಲೇಷಕರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಈಗಾಗಲೇ ನಾವು ಯಾವೆಲ್ಲ ಕಾರಣಕ್ಕೆ ಅದು ಕೊರೋನಾ ವೃದ್ಧಿಯಾಗಲಿಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ, ನಮ್ಮ ಎಕನಾಮಿಕ್ಸ್, ನಮ್ಮ GDP ಒಂದು ಸಂಬಂಧ ಇದೆ ಅನ್ನೋದನ್ನು ಚಂದ್ರ ಪೂಜಾರಿ ಅವರು ವಿಶ್ಲೇಷಣೆ ಮಾಡಿದರು. ಎಸ್, ಒಳ್ಳೆಯ ಪೌಷ್ಟಿಕ ಆಹಾರ ಇಲ್ಲದ ಕಾರಣಕ್ಕಾಗಿ ಏನು ನಮ್ಮ ಇಮ್ಯುನಿಟಿ ಪವರ್, ನಮ್ಮ ದೇಹದ ಪ್ರತಿರೋಧ ಶಕ್ತಿ ಕಡಿಮೆ ಆಗುತ್ತೆ. ವೈದ್ಯರು ಕೂಡ ಹೇಳುವಂಥದ್ದು, WHO ಕೂಡ ಹೇಳುವಂಥದ್ದು, ಸರ್ಕಾರ ಕೂಡ ಹೇಳುವಂಥದ್ದು, ನಿಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿದ್ದರೆ ನಿಮಗೆ ಕೊರೋನಾ ಬರುವುದಿಲ್ಲ ಅಂತ. ಕೊರೋನಾ ಅನ್ನೋದೊಂದು ಸಾಮಾನ್ಯ ಜ್ವರ. ಸೊ ಅಂಥ ಇಮ್ಯುನಿಟಿ ಪವರ್ ಇಲ್ಲದೇ ಇದ್ದರೆ ಮಾತ್ರ ನಿಮಗೆ ಅದು ಬೇಗ ತಟ್ಟುತ್ತೆ, ತೊಂದರೆ ಮಾಡುತ್ತೆ ಅಂತ. ಎಸ್, ಇಮ್ಯುನಿಟಿ ಪವರ್ ಒಬ್ಬ ವ್ಯಕ್ತಿಯಲ್ಲಿ ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂತ ವಿಶ್ಲೇಷಣೆ ಮಾಡ್ತಾ ಹೋದಾಗ ಅವರು ಹೇಳ್ತಾರೆ, ಎಸ್, ನಮ್ಮ ದುಡಿಯುವ ಏನು ಕೈಗಳಿಗೆ ಕೆಲಸ ಇಲ್ಲ, ಕೆಲಸ ಇದ್ದವರು ಕೆಲಸ ಕಳ್ಕೊಂಡಿದ್ದಾರೆ, ಕೆಲಸ ಇರುವವರಿಗೆ ಕೂಡ ಕಡಿಮೆ ಸಂಬಳ ಆಗಿದೆ. ಸೊ ಇಂಥೆಲ್ಲ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆಯ ಆಹಾರ, ಒಂದು ಒಳ್ಳೆಯ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಸಾಮಾನ್ಯ ಕುಟುಂಬಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಸೊ ಕಳೆದ ವರ್ಷದ ನಂತರ ಉಂಟಾಗಿರುವಂಥ ಈ ಒಂದು ಏನು ಆರ್ಥಿಕ ಒಂದು ಹೊಡೆತದಿಂದಾಗಿ ಸಾಮಾನ್ಯ ಜನರ ಬದುಕಿನಲ್ಲಿ ಕೂಡ, ಅವರ ಊಟೋಪಚಾರದ ವ್ಯವಸ್ಥೆಯಲ್ಲಿ ಕೂಡ ಬದಲಾಗಿದೆ. ಸೊ ಇದರಿಂದಾಗಿ ಏನು ಸ್ವಾಭಾವಿಕವಾಗಿಯೇ ಪ್ರತಿಯೊಂದು ಮನೆಯಲ್ಲಿ ಕೂಡ, ಈ ಒಂದು ಯುವಕರಲ್ಲೂ ಕೂಡ ಈ ಒಂದು ಏನು ಆ ಥರ ದೈಹಿಕವಾಗಿ ಅವರ ಶಕ್ತಿ, ಪ್ರತಿರೋಧ ಶಕ್ತಿ, ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ. ಅದರಿಂದಾಗಿ ಕೊರೋನಾದ ಗತಿ ಏರುಗತಿಯಲ್ಲಿ ಸಾಗ್ತಾ ಉಂಟು ಅನ್ನುವಂಥ ಒಂದು ವಿಶ್ಲೇಷಣೆ ಅದು ಎಸ್ ವಾಸ್ತವಕ್ಕೆ ತುಂಬ ಹತ್ತಿರ ಇರುವಂಥದ್ದು ಕೂಡ. ಎಸ್, ನಾವು GDPಯ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದೆವು. ಎಸ್ ಸರ್, ನಾನು ಮತ್ತೆ ಮಾತುಕತೆಯನ್ನು ಎಸ್ ನಿಮ್ಮ ಹತ್ರ ಕೇಳುವಂಥದ್ದು. ನಾವು ಆಗಾಗಲೇ ಮಾತಾಡಿದೆವು, ಯಾಕೆ ಈ ರೀತಿಯ ಒಂದು ಕುಸಿತ ಉಂಟಾಯಿತು? ಯಾಕೆ ಅದಕ್ಕೆ ಬರೋ ಮೊದಲು ಒಂದು ನಾನು ಸಣ್ಣ ಕ್ಲಾರಿಫಿಕೇಶನ್. GDPಗೂ ಕೊರೋನಾದ ಅಬ್ಬರಕ್ಕೂ ಸಂಬಂಧ ಇದೆ ಅಂತ ಹೇಳಿದೆ. ಹಾಗೆ ಹೇಳುವಾಗ ಹೇಗೆ ನಿರುದ್ಯೋಗ ಮತ್ತು ಆದಾಯ ಕೊರತೆ ಎಲ್ಲ ಪ್ರಶ್ನೆಗಳು, ಅದರ ಜೊತೆಗೆ ನಾನು ಏನು ಹೇಳಿದೆ ಅಂತ ಹೇಳಿದರೆ, ನಮ್ಮ ಇಡೀ ಅಭಿವೃದ್ಧಿಯ ಓರಿಯಂಟೇಷನ್ ಇದೆಯಲ್ಲ, ಆದ್ಯತೆ, ಅದು GDP ಆಗಿದೆ. GDP ಆದರೆ ಜನರೇನು ಉದ್ಧಾರ ಆಗುದಿಲ್ಲ ಅಂತ. ಮಾನವ ಅಭಿವೃದ್ಧಿ ನಮ್ಮಲ್ಲಿ ಏನು ಅದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಅಂದ್ರೆ ಒಂದು ದೇಶದಲ್ಲಿ ನೀವು 5 ಟ್ರಿಲಿಯನ್ 10 ಟ್ರಿಲಿಯನ್ ಎಕಾನಮಿ ಆಗ್ಬಹುದು. ಆ ಟ್ರಿಲಿಯನ್ ಯಾರಲ್ಲಿ ಇರ್ತದೆ? ಈ ಕೋಟಿಗಟ್ಟಲೆ ಆಸ್ತಿ, ಸಂಪತ್ತು, ಆದಾಯ ಯಾರಲ್ಲಿ ಇರ್ತದೆ? ಸೊ ಅದನ್ನು ದೇಶ ಯಾವುದಕ್ಕೆ ಬಳಸ್ತದೆ ಅಂತ ಹೇಳೋದು ಅಷ್ಟೇ ಮುಖ್ಯ. ಆ ಗಳಿಸಿದ ಆದಾಯವನ್ನು ರಾಜ್ಯದಿರ್ಬಹುದು, ದೇಶದಿರ್ಬಹುದು, ಅದನ್ನು ಜನಸಾಮಾನ್ಯರ ಶಿಕ್ಷಣ ಮತ್ತೆ ಆರೋಗ್ಯ ಕೊಡ್ಲಿಕ್ಕೆ ಬಳಸಿದ್ರೆ ಮಾತ್ರ ಅಲ್ಲಿ ಮಾನವ ಅಭಿವೃದ್ಧಿ ಜಾಸ್ತಿ ಆಗ್ತದೆ. ಸೊ ಅವರಿಗೆ ಎಂತ ಕಷ್ಟ ಸಂದರ್ಭವನ್ನು ಎದುರಿಸಲಿಕ್ಕೆ ಏನು ಸಮಸ್ಯೆ ಆಗುವುದು, ಎದುರಿಸ್ತಾರೆ ಅವರು. ಸೊ ಹಾಗಾಗಿ ಒಂದು ಖಾಲಿ ಆದ್ಯತೆಯ ಪ್ರಶ್ನೆನೂ ಇದೆ. ಇನ್ನು ಯಾಕೆ GDP ಕುಸಿತದೆ ಅಂತ ನಾನು ಹೇಳಿದ್ದೆ ಫಸ್ಟಿಗೆ. GDP ಕೊರೋನಾದಿಂದಲೇ ಕುಸಿದದ್ದಲ್ಲ, ಕೊರೋನಾ ಬರೋ ಹೊತ್ತಿಗೆ GDP ಪಾತಾಳಕ್ಕೆ ಹತ್ತಿರ ಬೀಳ್ಲಿಕ್ಕೆ, ಪಾತಾಳಕ್ಕೆ ಬೀಳ್ಲಿಕ್ಕೆ ರೆಡಿ ಆಗಿತ್ತು. 2016ರಿಂದ ಹಿಡ್ಕೊಂಡು ಬಂದ್ರಿ, ಅಲ್ಲಿ ತನಕ 2016ರಲ್ಲಿ ಏನು 8.26 ಇತ್ತು. ಆಮೇಲೆ 2017ಕ್ಕೆ ಆಗುವಾಗ ಏನು 7.04 ಕುಸಿತಾ ಇತ್ತು. 2018ಕ್ಕೆ ಆಗುವಾಗ 6.00 ಕುಸಿತಾ ಇತ್ತು. ಸೊ ವರ್ಷದಿಂದ ವರ್ಷಕ್ಕೆ ಕುಸಿತಾನೇ ಆಗ್ತಾ ಬಂತು. ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರದ ಕೆಟ್ಟ ಎಕನಾಮಿಕ್ ಮ್ಯಾನೇಜ್ಮೆಂಟ್, ವೆರಿ ಪುವರ್ ಎಕನಾಮಿಕ್ ಮ್ಯಾನೇಜ್ಮೆಂಟ್. ಮತ್ತೆ ಎಕಾನಮಿ, ಒಂದು ದೇಶ ಅಂತ ಹೇಳಿದ್ರೆ ಅಲ್ಲೆಲ್ಲ ಒಟ್ಟು ಸೇರಿ ಸಕ್ರಿಯವಾಗಿ ಅವರು ದುಡಿಬೇಕು. ಜನರನ್ನು ಜಾತಿ ಧರ್ಮದ ಹೆಸರಲ್ಲಿ ದುಡ್ದು ಅವನಿಗೆ ಬಡಿಯೋದು, ಇವನಿಗೆ ಬಡಿಯೋದು, ತುಳಿಯೋದು, ಅವರನ್ನು ಅವಮಾನ ಮಾಡೋದು, ಇವರನ್ನು ಅವಮಾನ ಮಾಡಿದ್ರೆ ಒಂದು ದೇಶ ಎಲ್ಲರೂ ಸಕ್ರಿಯವಾಗಿ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆಗ ಆರ್ಥಿಕ ಚಟುವಟಿಕೆ ಅವರೆಲ್ಲ ತೊಡಗಿಸ್ಕೊಳ್ಳೋದಿದ್ರೆ ದೇಶ ಬೆಳೆಯುವುದಿಲ್ಲ, ಅಭಿವೃದ್ಧಿ ಆಗುದಿಲ್ಲ. ಸೊ ಈ ಸಾಮಾಜಿಕ ಜನ ಎಲ್ಲರೂ ಜೊತೆಯಾಗಿ ಬೆಳಿಬೇಕು ಅಂತ. ಸೊ ಹೌದು,
ಹಾಗಾಗಿ ಪುವರ್ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಅಲಾಂಗ್ ವಿತ್ ಪುವರ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಮ್ಯಾನೇಜ್ಮೆಂಟ್ ಅದು ಕೂಡ ಇದೆ. ಅದ್ರ ಜೊತೆಗೆ ಈಗ ಭಾರಿ ಜಗತ್ತಿನ ಬೇರೆ ದೇಶಗಳಲ್ಲಿ ಕೂಡ ಈಗ ಎಲ್ಲೆಲ್ಲಿ ಧರ್ಮದ ಕಾರಣಕ್ಕಾಗಿ ವಿಪ್ಲವಗಳು ತಕರಾರುಗಳು ಎಲ್ಲ ನಡೀತಾ ಇರ್ತದೆ, ಬಹುಶಃ ಅವರ ಆರ್ಥಿಕ ವ್ಯವಸ್ಥೆ ಕೂಡ ಇದೇ ರೀತಿ ಹಾಗೆ ಆಗಿದೆ ಅಲ್ಲ. ಅಮೆರಿಕದ ಕತೆ ಕೇಳಿ, ಹ್ಮ್. ಟ್ರಂಪ್ ಬಂದಾಗ ವೈಟ್ ಸುಪ್ರಮೆಸಿಯಲ್ಲಿ ಈ ಬ್ಲ್ಯಾಕ್ಗಳನ್ನು ಮೈಗ್ರೆಂಟ್ಸ್ಗಳನ್ನೆಲ್ಲ ದೂರ ಇಟ್ಟು ಹ್ಮ್. ಅಲ್ಟಿಮೇಟ್ ಅವರ ಎಕಾನಮಿ ಕೂಡ ಕುಸಿಲಿಕ್ಕೆ ಶುರುವಾಯಿತು. ಹ್ಮ್. ಹ್ಮ್. ಈಗ ಬಂದದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರು. ಹ್ಮ್. ಹ್ಮ್. ಸೊ ಎಲ್ಲ ದೇಶಗಳಲ್ಲಿ ಇದು ಅದರ ಚರಿತ್ರೆ ನೋಡಿ, ಯಾವ ದೇಶ ಕೂಡ ಹ್ಮ್. ಪರಸ್ಪರ ಕಚ್ಚಾಡಿಕೊಂಡು ಉದ್ಧಾರ ಆದ ದೇಶ ಇಲ್ಲ. ಓಕೆ. ಈ ಶ್ರೀಲಂಕಾ ನೋಡಿ, ತಮಿಳ್ ವರ್ಸಸ್ ಸಿಮೋಲಿಸ್ ಫೈಟ್ ಆಗುವಾಗ ಅವರ ಸ್ಥಿತಿ ಏನಿತ್ತು, ಅವ್ರು ಮೊದಲೇ ಹೇಗಿದ್ದರು, ಹ್ಮ್. ಹ್ಮ್. ಯಾವಾಗ ಇದು ಕಚ್ಚಾಟ ಶುರುವಾಯಿತು ಸಮುದಾಯಗಳ ನಡುವೆ, ಹ್ಮ್. ಅವರ ಆರ್ಥಿಕ ಸ್ಥಿತಿ ಅಧಪತನಕ್ಕೆ ಇಳೀತದೆ. ಹ್ಮ್. ಹ್ಮ್. ಸೊ ಯಾರು ಕೂಡ ದೇಶ ಕಟ್ಟುದು ಅಂತ ಹೇಳಿದ್ರೆ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗುದು. ಹೌದು. ಹಿಂದೂ ಬೇರೆ, ಮುಸ್ಲಿಂ ಬೇರೆ, ಕ್ರಿಶ್ಚಿಯನ್ ಬೇರೆ, ಅಲ್ಪಸಂಖ್ಯಾತರು ಬೇರೆ, ಅವ್ರಿಗೆ ಹೊಡೀರಿ ಇವ್ರಿಗೆ ಬಡೀರಿ ಅಂತ ಹೇಳಿದ್ರೆ ದೇಶ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್. ದೇಶ ದೇಶ ಕಟ್ಟುದು ಅಂತ ಹೇಳಿದ್ರೆ ನಿಮಗೆ ಪವರ್ಫುಲ್ ನೇಷನ್ ಅಂತ ಹೇಳಿದ್ರೆ ಹ್ಮ್. ನಿಮ್ಮಲ್ಲಿ ಎಷ್ಟು ಇದು ನ್ಯೂಕ್ಲಿಯರ್ ಬಾಂಬ್ ಇದೆ, ಎಷ್ಟು ಫೈಟರ್ ಜಟ್ ಇದೆ ಅಂತ ಅಲ್ಲ, ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಗಟ್ಟಿ ಇದೆ ಅಂತೇಳಿ. ಹೌದು. ಯಾವ ದೇಶನೂ ಮತ್ತೊಂದು ದೇಶ ಕೇರ್ ಮಾಡೋದು ಅಂತ ಹೇಳಿದ್ರೆ ವಾಟ್ ಇಸ್ ಯುವರ್ ಎಕನಾಮಿಕ್ ಪವರ್. Yes. ಯಾಕೆ ಇಡೀ ಪ್ರಪಂಚದಲ್ಲಿ ಇವತ್ತು ಚೈನಾ ಯಾಕೆ ವೆರಿ ಇಂಪಾರ್ಟೆಂಟ್ ಪವರ್ಫುಲ್ ನೇಷನ್, ಹ್ಮ್. ಅಮೆರಿಕವನ್ನು ಎದುರು ಹಾಕೊಳ್ಳಿಕ್ಕೆ ಯಾಕೆ ರೆಡಿ ಆಗಿದೆ ಅಂತ ಹೇಳಿದ್ರೆ, ಹ್ಮ್. ಅಮೆರಿಕ ನಂತರ ಹೈಯೆಸ್ಟ್ GDP ಇರುವ ದೇಶ ಅಂತ ಹೇಳಿದ್ರೆ ಚೈನಾ. ಚೈನಾ. ಅಮೆರಿಕ 25 ಟ್ರಿಲಿಯನ್ ಆದರೆ ಡಾಲರ್ ಇದ್ದರೆ ಇವ್ರದ್ದು 15 ಟ್ರಿಲಿಯನ್ ಇದೆ. ಹ್ಮ್. ಹ್ಮ್. ಸೊ ಇನ್ನು ಕೆಲವು ವರ್ಷದಲ್ಲಿ ಇವರು ಭಾರಿ ಹತ್ತಿರ ಹೋಗ್ತಾರೆ ಅವರು. ಹ್ಮ್. ಹ್ಮ್. ಸೊ ದ ಎಕನಾಮಿಕ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್ ಹೌದು. ಇನ್ ಆರ್ಡರ್ ಟು ಗೇನ್ ಎ ಪೊಲಿಟಿಕಲ್ ಪವರ್. ಸುಮ್ಮನೆ ನಾವು ಇಡೀ ವಿಶ್ವಗುರು ಅಂತ ಹೇಳಿ ದಮ್ಮಡೆ ಬಾರಿಸಿದ್ರೆ ಏನೂ ಆಗೋದಿಲ್ಲ. ಇದ್ರ ಜೊತೆಗೆ ನಾನು ಇದಕ್ಕೆ ಬರ್ತೇನೆ. ಈಗ ನಾನು ಹೇಳಿದ್ರೆ ಯಾಕೆ GDP ಕುಸಿತು ಅಂತ ಹೇಳಿದ್ರೆ ಹೌದು. ವೆರಿ ಪುವರ್ ಮ್ಯಾನೇಜ್ಮೆಂಟ್ ಆಫ್ ಎಕಾನಮಿ. ಇದನ್ನು ಯಾರಲ್ಲಿ ಕೇಳಿ. ಆ ನಂತರ ಬಾರಿ ಮತ್ತೊಂದು ವೆರಿ ಪುವರ್ ಮ್ಯಾನೇಜ್ಮೆಂಟ್ ಆಫ್ ಫಸ್ಟ್ ವೇವ್. ಕೊರೋನಾ ಮ್ಯಾನೇಜ್ಮೆಂಟ್ ಕೂಡ ಅತ್ಯಂತ ಅದು ಭಾರಿ ಕಳಪೆ. ವೆರಿ ಕೆಟ್ಟದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಈಗ ಎರಡನೇ ವೇವ್ ಅನ್ನು ಮ್ಯಾನೇಜ್ಮೆಂಟ್ ಮಾಡಿದ್ದು ಕೂಡ ತುಂಬಾ ಒಳ್ಳೇದಂತ ಯಾರಾದ್ರೂ ಹೇಳಿದಾರಾ? ಇಲ್ಲ, ಅಲ್ಲಿಗೆ ಮತ್ತೆ ಇಲ್ಲಿ ನೋಡಿ, 2020 ಜನವರಿಯಲ್ಲಿ ಚೈನಾದಲ್ಲಿ ಕೊರೋನಾ ಹೊತ್ತಿ ಉರಿತಾ ಇತ್ತು. ನಾವು ಚೈನಾ ನಮ್ಮ ನೇಬರಿಂಗ್ ಕಂಟ್ರಿ, ನಮಗೆ ಗೊತ್ತಾಗುದಿಲ್ವಾ? ನಮ್ಮಲ್ಲಿ ಎಪಿಡಮಾಲಜಿ ಸ್ಟಡಿ ಮಾಡೋ ಡಿಪಾರ್ಟ್ಮೆಂಟ್ ಇಲ್ವೋ, ವಿರಾಲಜಿಸ್ಟ್ ಇಲ್ವಾ? ಇವ್ರಿಗೆ ಗೊತ್ತಾಗ್ತದೆ. ಆದ್ರೆ ಆಗಿದೆ, ಬಹಿರಂಗಪಡಿಸಿದ್ದಾರೆ ಕೂಡ. ಇವರೆಲ್ಲ ಗೊತ್ತಾಗಿದೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ. ಇವರು ಅಂದ್ರೆ ನಾನು ಇದು ಫಸ್ಟ್ ವೇವ್ ಅಲ್ಲಿ 2020 ಜನವರಿಯಲ್ಲೇ ಚೈನಾದಲ್ಲಿ ಆಗಿರುವಾಗ ಇವರು ಲಾಕ್ಡೌನ್ ಮಾಡಿದ್ದು ಮಾರ್ಚ್ ಎಂಡಿಗೆ. ಅಂದ್ರೆ ಅಲ್ಲಿವರೆಗೆ ಇವ್ರದ್ದೇ ಬೇರೆ ಬೇರೆ ಕೆಲಸ ಆಯ್ತು. ಅಂದ್ರೆ ಟ್ರಂಪ್ ಅನ್ನು ಸ್ವಾಗತ ಮಾಡೋದು, ಡೆಲ್ಲಿಯಲ್ಲಿ ಕೋಮುಗಲಭೆ ಆಯ್ತು, ಮಧ್ಯಪ್ರದೇಶದಲ್ಲಿ ಉರುಳಿಸೋದು, ಇದೆಲ್ಲ ಸೇರಿ ಅದರಲ್ಲಿ ಬ್ಯುಸಿ ಇದ್ದರು. ಅದೆಲ್ಲ ಮುಗ್ದ ನಂತರ ಇದಕ್ಕೆ ಬಂದರು. ಈ ಸಾರಿಯೂ ಹಾಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಎಲ್ಲ ಆದ ನಂತರ ಲಾಕ್ಡೌನ್ ಬಗ್ಗೆ ಆಲೋಚನೆ ಮಾಡಿದ್ರು. ಸೊ ಇವ್ರಿಗೆ ಏನ್ ಬೇಕಾದ್ರೆ ಲಕ್ಷಗಟ್ಟಲೆ ಜನರ ಸೇರಿ ರ್ಯಾಲಿಗಳೆಲ್ಲ ಮಾಡಿ ಕುಂಭಮೇಳ ಮಾಡೋದು, ರ್ಯಾಲಿ ಮಾಡೋದು, ಎಲೆಕ್ಷನ್ ಮಾಡೋದು ಎಲ್ಲ ಮಾಡಿದ ನಂತರ ಅವ್ರದೆಲ್ಲ ಮುಗ್ದ ನಂತರ ಜನರು ಮನೆಯಲ್ಲಿರಿ, ಅದು ಭಾರಿ ಸುಲಭದ ದಾರಿ. ಚುನಾವಣಾ ಎಲೆಕ್ಷನ್ ಕಮಿಷನ್ ತಲೆಗೆ ಕಟ್ಟೋದು. ಹೌದು, ಎಸ್. ಈಗ ಒಂದು ನಾನು ಹೇಳಿದಲ್ಲ, ಇಡೀ ಕ್ರಮ ಕೈಗೊಂಡದ್ದೇ ಲೇಟ್ ಆಗಿದೆ. ಜನವರಿಯಲ್ಲೇ ಗೊತ್ತಾಗ್ತಿದ್ರೆ ಇವರು ಹೊರಗಿಂದ ಬರೋ ಫ್ಲೈಟ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಯಾರು ಟೆಸ್ಟ್ ಮಾಡಿ ಸೋಂಕಿದ್ರೆ ಅವರನ್ನೇ ಏನಾದ್ರು ಕ್ವಾರಂಟೈನ್ ಮಾಡ್ತಿದ್ರೆ ಇಡೀ ದೇಶವನ್ನೇ ಕ್ವಾರಂಟೈನ್ ಮಾಡೋ ಅಗತ್ಯ ಇಲ್ಲ. ಮತ್ತೊಂದು ನನಗೆ ಅನ್ನಿಸ್ತಾ ಇರೋದು, ಈ ಸಂಪೂರ್ಣ ಲಾಕ್ಡೌನ್ ಇದೆಯಲ್ಲ, ಇಡೀ ದೇಶಕ್ಕೊಂದು ಲಾಕ್ಡೌನ್, ಇದು ಬೇಸಿಕಲಿ ಕೆರೆಯಲ್ಲಿರುವ ಒಂದೆರಡು ಮೀನು ಹಿಡಿಲಿಕ್ಕೆ ಇಡೀ ಕೆರೆ ಬತ್ತಿಸಿದಾಗ ಇದು ನಿಮ್ ಮೀನು ಹಿಡಿಲಿಕ್ಕೆ ಬರೋದಿಲ್ಲ ಅಂತ ನಿನಗೆ ಅರ್ಥ. ನಿಮಗೆ ಮೀನು ಹಿಡಿಯುವಾಗ ಒಂದೆರಡು ಮೀನು ಹಿಡಿಲಿಕ್ಕೆ ಬೇರೆ ಉಪಾಯ ಮಾಡಬೇಕು, ಇಡೀ ಕೆರೆ ನೀರು ಬತ್ತಿಸುವುದಲ್ಲ. ಇಡೀ ಅಂದರೆ ನೋಡಿ, ಇಡೀ ದೇಶ ಅಲ್ಲಿ ಕೆಲವು ರಾಜ್ಯಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ, ಕೆಲವು ಜಿಲ್ಲೆ ತಾಲೂಕುಗಳಲ್ಲಿ ಏನೇನೇ ಇಲ್ಲ, ನೀವೆಲ್ಲರನ್ನು ಮನೆಗೆ ಕೂತೊಳಿಸುದು. ರೈಲ್ವೆ ಟ್ರ್ಯಾಕ್ನಲ್ಲೇ, ರೈಲ್ವೆ ಹಳಿಯಲ್ಲೇ ಸುಮಾರು ಒಂದು 8,500 ಜನ ಸತ್ತೋದ್ರು. ಹೌದು, ಕಳೆದ ಲಾಕ್ಡೌನ್ ನ ಅವಧಿಯಲ್ಲೇ. ಹೌದು, ಎಸ್, ಬರೇ ಲಾಕ್ಡೌನ್ ಅವಧಿಯಲ್ಲಿ. ಅದೇ ಅದು ಬಿಡಿ, ಒಟ್ಟು ಡೆತ್ ಇದೆಲ್ಲ ಅದನ್ನು ಹೇಳಿ ಸುಖ. ಯಾಕಂದ್ರೆ ಬಡವರು ಸಾಯ್ತಾ ಇದ್ದಾರೆ. ಇವರು ಬಡವರು ಓಟಿ ಬಿಟ್ಟರೆ ಬೇರೆ ಯಾವ ರೂಪದಲ್ಲಿ ಇವರು ಕಾಣುದಿಲ್ಲ. ಸೊ ಸಂಪೂರ್ಣ ಲಾಕ್ಡೌನ್ ಮಾಡಿದ್ದು ಮತ್ತೊಂದು. ಅಂದ್ರೆ ಈ ಸಾರಿ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಾಸಿ. ಬಟ್ ಒಂದು ಇವರು ಪಾಠ ಕಲಿಬೇಕಾದ್ರೆ ಎಷ್ಟು ಲಕ್ಷ ಜನ ಸಾಯ್ಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಈ ಸಾರಿ ಲಾಕ್ಡೌನ್ ಕಳೆದ ಸಾರಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಮಾಡಿದ್ದು, ಈ ಸಾರಿ ಅವರಿಗೆ ಕೈ ಬಿಟ್ಟಿದೆ, ಬೇಕಿದ್ರೆ ಮಾಡಿಕೊಳ್ಳಿ ಅಂತ ರಾಜ್ಯಕ್ಕೆ ಬಿಟ್ಟಿದೆ. ಅದು ಒಳ್ಳೆ ನಿರ್ಧಾರವೇ. ಅದರ ಆ ನಿರ್ಧಾರಕ್ಕೆ ನಾವೆಷ್ಟು ದೊಡ್ಡ ನಷ್ಟ, ಜನ ಎಷ್ಟು ಕಷ್ಟ ಅನುಭವಿಸಬೇಕಾಯ್ತು. ಮತ್ತೊಂದು, ಎಲ್ಲವೂ ಸೆಂಟ್ರಲೈಸ್ ಡಿಸಿಷನ್. ಈ ಸಾರಿ ಸ್ವಲ್ಪ ಕಡಿಮೆ ಇರಬಹುದು. ಕಳೆದ ಬಾರಿ 100% ಎಲ್ಲ ಲಾಕ್ಡೌನ್ ಇಂದ ಎಲ್ಲಾ ನಿರ್ಧಾರಗಳು ಕೇಂದ್ರದಿಂದ ಬರಬೇಕಿತ್ತು. ಈ ಸಾರಿ ಕೂಡ ನೋಡಿ, ಸೆಂಟ್ರಲೈಸ್ ಡಿಸಿಷನ್ ಅಂದ್ರೆ ಆಕ್ಸಿಜನ್
ನೀವು ಪಕ್ಕದಲ್ಲಿ ಪಣಂಬೂರಲ್ಲಿ ನಿಮ್ಮಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಆದ್ರೂ ನಿಮಗೆ 1 ಲಕ್ಷ ಆಕ್ಸಿಜನ್ ಬರುವುದಿಲ್ಲ ಸ್ವಾಮಿ. ಅಲ್ಲಿ ಡೆಲ್ಲಿಯಿಂದ ಡಿಕ್ಲೇರ್ ಆಗಬೇಕು, ಅವ್ರಿಗೆ ಕೊಡಬೇಕಾ ಬೇಡಬೇಕು, ಎಷ್ಟು ಕೊಡಬೇಕು ಅಂತ ಅವ್ರು ರಾಜ್ಯ ಕೊಡ್ತಾರೆ. ರಾಜ್ಯ ಬ್ಯಾಂಗ್ಳೂರಿಂದ ಇಲ್ಲಿ ಜಿಲ್ಲಾಧಿಕಾರಿ ಬಂದು ಹೀಗೆಲ್ಲ ಸುತ್ತಾಡಬೇಕು. ಸೊ ಈ ಸೆಂಟ್ರಲೈಸ್ ಡಿಸಿಷನ್ ಮೇಕಿಂಗ್ ಇದೆ ಅಲ್ವಾ, ನಮ್ಮಂತ ಇಷ್ಟು ದೊಡ್ಡ ದೇಶಕ್ಕೆ ಹೇಳಿದಲ್ಲ, ಅದು ಕ್ರೈಸಿಸ್ ಅಲ್ಲ ಅಂತೂ ಹೇಳಿದ ವಿಧಾನನೇ ಅಲ್ಲ. ಕ್ರೈಸಿಸ್ ಯಾವಾಗಲೂ ಲೋಕಲ್ ಆಗಿ ಮ್ಯಾನೇಜ್ ಮಾಡಬೇಕು, ಯಾಕಂದ್ರೆ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಅದನ್ನ ಹ್ಯಾಂಡಲ್ ಮಾಡಬೇಕು. ಗ್ರಾಮ ಪಂಚಾಯತ್ ಅನ್ನೋರು ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಮಾತ್ರ. ಗ್ರಾಮ ಪಂಚಾಯತ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬಳಸೋದಲ್ಲ, ಗ್ರಾಮ ಪಂಚಾಯತಿಂದ ಮಾಹಿತಿ ಮೇಲೆ ಹೋಗ್ಬೇಕು, ಆ ಮಾಹಿತಿ ಮೇಲೆ ನಿರ್ಧಾರ ಕೈಗೊಳ್ಳಬೇಕು. ಮೇಲೆ ಇವ್ರು ನಿರ್ಧಾರ ಮಾಡುದು, ಅದನ್ನು ಇವರ ಮೇಲೆ ಹೇರುದು. ಸೊ ದಿಸ್ ಇಸ್ ಎ ವೆರಿ ಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್. ಕೊನೆಯದ್ದು ನಾನು ಬಾರಿ ಮುಖ್ಯ ಕಾರಣ ನಾನು ಹೇಳಿದೆ, ವೆರಿ ಇಂಪಾರ್ಟೆಂಟ್. ಈ ಲಾಕ್ ಡೌನ್ ಸಂದರ್ಭದಲ್ಲಿ ಎಕಾನಮಿ ಎಲ್ಲ ಡೌನ್ ಆಯ್ತಲ್ಲ, ಆಗ ಇವರು ಸಾಕಷ್ಟು ಬಾರಿ ಸ್ಟಿಮ್ಯುಲಸ್ ಘೋಷಣೆ ಮಾಡಿದ್ರು, ಪ್ರೋತ್ಸಾಹ ಧನ ಇಂಡಸ್ಟ್ರಿಗಳಿಗೆ, ಒಂದು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ರು. ಒಂದ್ಸಾರಿ 3 ಲಕ್ಷ ಕೋಟಿಯನ್ನ ಸಣ್ಣ ಪುಟ್ಟ ವ್ಯಾಪಾರ ಉದ್ದಿಮೆಗೆ ಅಂತ ಘೋಷಣೆ ಮಾಡಿದ್ರು. ಬಟ್ ಸಣ್ಣ ಪುಟ್ಟ ವ್ಯಾಪಾರ ಉದ್ದಿಮೆಗಳ ಡೆಫಿನಿಷನ್ ಅಂದ್ರೆ 5 ಕೋಟಿಗಿಂತ ಮೇಲೆ ಬರುವಂತದ್ದು. ಈಗ ನಾವೆಲ್ಲ ನೋಡ್ತಾ ಇದ್ದೇವಲ್ಲ, ಸಣ್ಣ ಪುಟ್ಟ ಅಂದ್ರೆ 1,000, 2,000, 1 ಲಕ್ಷ, 2 ಲಕ್ಷದವರೇ ಮೆಜಾರಿಟಿ, ಒಂದು 70% ಅವರೇ ಇರೋದು. ಅವರಿಗೆ ಅದರಿಂದ ಏನು ದಕ್ಕಲಿಲ್ಲ. ಮತ್ತೊಂದು 20 ಲಕ್ಷ ಕೋಟಿ ಘೋಷಣೆ ಮಾಡಿದ್ರು. ಅದೆಲ್ಲ ಅಂದ್ರೆ ಇವ್ರು ಮಾಡಿದ ಬಹುತೇಕ ಘೋಷಣೆಗಳು ದೊಡ್ಡ ಮತ್ತೆ ಮಧ್ಯಮ ಗಾತ್ರದ ಕೈಗಾರಿಕೆಗಳಿಗೆ, ಉತ್ಪಾದನೆ ಮಾಡುವವರಿಗೆ ಮಾತ್ರ ಲಾಭ ಆಯ್ತು. ಅತಿ ಸಣ್ಣ, ಬಟ್ ಮೆಜಾರಿಟಿ ಅತಿ ಸಣ್ಣ ಕೈಗಾರಿಕೆಗಳಿಗೆ ಅದು ತಲುಪಲಿಲ್ಲ. 1-2 ಲಕ್ಷ 4-5 ಲಕ್ಷದೊಳಗೆ ವ್ಯವಹಾರ ಮಾಡೋವರಿಗೆ ಅದು ತಲುಪಲಿಲ್ಲ. ಮತ್ತೆ ಅವರು ಜಾಸ್ತಿ ಸಂಖ್ಯೆಯಲ್ಲಿ ಇರೋದು. ಇದೊಂದು. ಎರಡನೇದಾಗಿ ನಿಜವಾಗಿ ನೋಡಿ, ಇಂಡಸ್ಟ್ರಿ ಉತ್ಪಾದನೆ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ಅದನ್ನು ಖರೀದಿಸ್ಲಿಕ್ಕೆ ಜನ ಇದ್ದಾಗ. ಜನ ಖರೀದಿಸಿ ಯಾವಾಗ ಅಂತ ಹೇಳಿದ್ರೆ ಅವರಲ್ಲಿ ದುಡ್ಡು ಇರ್ಬೇಕು, ಖರೀದಿಸುವ ಶಕ್ತಿ ಬೇಕು. ನೀವು ಇವರ ಇಡೀ ಅಪ್ರೋಚ್ ಅವತ್ತು ಮತ್ತೆ ಇವತ್ತು ಜನರಿಗೆ ಒಂದು ನೇರ ಸ್ವಾಧೀನ ಹಣ ಕೊಡ್ಲಿಕ್ಕೆ ಇವ್ರು ರೆಡಿ ಇಲ್ಲ. ಏನಿದ್ರು ಅವ್ರು ಇಂಡಸ್ಟ್ರಿ ಕೊಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕ್ತಾರೆ, ಇದೆಲ್ಲ ಲಾಂಗ್ ಟರ್ಮಿಗೆ ಒಳ್ಳೇದು. ಮತ್ತೆ ಸಾಮಾನ್ಯ ದಿನಗಳಲ್ಲಿ ಕೂಡ ಇಟ್ಸ್ ಓಕೆ. ಬಟ್ ಈಗ ಕ್ರೈಸಿಸ್ ಅಲ್ಲಿ ಇಟ್ ವೆರಿ ಬ್ಯಾಡ್ ಶೇಪ್. ಸೊ ಇಂಥ ಸಂದರ್ಭದಲ್ಲಿ ಡೈರೆಕ್ಟ್ ಇವರ ಸ್ವಾಧೀನ ದುಡ್ಡು ಬಂದ್ರೆ, ಎಲ್ಲ ಎಕನಾಮಿಸ್ಟ್ಗಳು ಇದನ್ನೇ ಹೇಳ್ತಾ ಇರೋದು, ದುಡ್ಡು ಬಂದ್ರೆ ಇವರು ಖರೀದಿಸುವ ಶಕ್ತಿ ಜಾಸ್ತಿ ಆಗ್ತದೆ. ಇವರು ಖರೀದಿಸಿದ್ರೆ ಮಾತ್ರ ಅವರು ಇನ್ವೆಸ್ಟ್ ಮಾಡೋದು ಇಂಡಸ್ಟ್ರಿಯಲಿಸ್ಟ್. ಅವರಿಗೆ ನೀವು ಟ್ಯಾಕ್ಸ್ ಬೆನಿಫಿಟ್ ಕೂಡ 25%, 15% ರಿಡ್ಯೂಸ್ ಮಾಡಿದ್ರು. ಅದನ್ನ ಅವ್ರ ಪಾಕೆಟ್ ಹಾಕೊಂಡು ಸುಮ್ಮನೆ ಕೂತರು. ಅವರೇನು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಲಿಲ್ಲ ಅವರು ದೊಡ್ಡ ಮಟ್ಟಿಗೆ. ಸೊ ಹೀಗಾಗಿ ಈ ಎಲ್ಲ ಕಾರಣಗಳು GDP ಕುಸಿಲಿಕ್ಕೆ ಇದು ಕೂಡ ಅಂದ್ರೆ ಕೆಟ್ಟದಾಗಿ ಫಸ್ಟ್ ವೇವ್ ಅನ್ನು ಮ್ಯಾನೇಜ್ ಮಾಡಿ. ಈಗ ಎಸ್ ನಾವು ಸಂವಾದ ಸ್ವಲ್ಪ ವೇಗಕ್ಕೆ ಕೊಂಡೋಗಬೇಕಾಗಿದೆ. ಇದು GDP ಕುಸಿತ ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ ಯಾವ ರೀತಿಯ ಬೇರೆ ಬೇರೆ ಪರಿಣಾಮಗಳು, ಪ್ರತಿಕೂಲ ಪರಿಣಾಮ ಏನಿದೆ ನೋಡಿ. ಸಾಮಾನ್ಯ ಜನರದ್ದು ಆಕ್ಚುಲಿ ಏನಾಗಿದೆ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇಲ್ಲಿ ಈಗ ಕೆಲವು 60 ಸರ್ಕಾರೇತರ ಸಂಸ್ಥೆಗಳು ದೇಶದ 11 ರಾಜ್ಯಗಳಲ್ಲಿ 64 ಜಿಲ್ಲೆಗಳಲ್ಲಿ 11,766 ಕುಟುಂಬಗಳನ್ನು ಸಂದರ್ಶನ ಮಾಡಿ, ಇದು ಯಾವಾಗ ಡಿಸೆಂಬರ್ 20 ಜನವರಿ 21ರಲ್ಲಿ, ಅಂದ್ರೆ ಲಾಕ್ ಡೌನ್ ಎಲ್ಲ ಮುಗ್ದು ಫಸ್ಟ್ ವೇವ್ ಇದ್ದು ಒಂದು ಮಾಡಿದ್ದಾರೆ. ಅವರು ಸಂಗ್ರಹ ಮಾಡಿದ ಮಾಹಿತಿ ಪ್ರಕಾರ 55% ಕುಟುಂಬಗಳು ಲಾಕ್ಡೌನ್ ಪೂರ್ವದ ಆದಾಯಕ್ಕಿಂತ ಮಾಸಿಕ 5,000 ಕಡಿಮೆ ಆದಾಯ ಪಡಿತಾರೆ. ಅಂದ್ರೆ 55% ಕುಟುಂಬಗಳು, ಅರ್ಧಕ್ಕರ್ಧ. ಮತ್ತೆ 30% ಕುಟುಂಬಗಳು ದಿನನಿತ್ಯದ ಊಟ ವಸತಿಗೂ ಸಾಲ ಮಾಡೋ ಸ್ಥಿತಿಯಲ್ಲಿ ಇದ್ದಾರೆ. ಮತ್ತೆ ಆದಾಯ ಕಡಿತಗೊಂಡಿರೋದ್ರಿಂದ 80% ಕುಟುಂಬಗಳು ಪೌಷ್ಟಿಕಾಂಶ ಆಹಾರ ತಗೊಳ್ಳೋದನ್ನು ನಿಲ್ಲಿಸಿದ್ದಾರೆ. ಪೌಷ್ಟಿಕಾಂಶ ನಾನು ಹೇಳಿದಲ್ಲ, ಹಣ್ಣು ಹಂಪಲು, ತರಕಾರಿ, ಹಾಲು, ಮೊಸರು, ಮಾಂಸ, ಒಂದು ಸಾಧಾರಣ ಮಟ್ಟಕ್ಕೆ ಒಂದು ಒಳ್ಳೆಯ ಆಹಾರ. ಇದು ನಾನು ಹೇಳಿದಾರಲ್ಲ, ಆದಾಯದ ಮೇಲೆ ಏನು ಹೊಡೆತ ಬೀಳ್ತದೆ. GDP ಡೌನ್ ಆದ್ರೆ ಆದಾಯ ಕಡಿಮೆ ಆಗ್ತದೆ, ಆದಾಯ ಆದ್ರೆ ಏನಾಗ್ತದೆ ಅಂತ ಹೇಳಿ. ಈಗ ಒಟ್ಟು ಭಾರಿ ದೊಡ್ಡ ಮಟ್ಟಕ್ಕೆ ಅದೊಂದು ಜನರ ಬದುಕಿನಲ್ಲಿ ಒಂದು ಏನೋ ಪ್ರತಿಕೂಲ ಪರಿಣಾಮವನ್ನು ತಂದು ಕೊಟ್ಟಿದೆ ಅಂತ ಸಂಕ್ಷಿಪ್ತವಾಗಿ ಪರಿಹಾರ ಏನ್ ಪರಿಹಾರ ಕಂಡುಕೊಳ್ಬಹುದು ಅಂತ ಸಂಕ್ಷಿಪ್ತವಾಗಿ ಹೇಳ್ಬೇಕಾಗಿದೆ ನೋಡಿ. ಈಗ ಅದೇ ಒಂದು ನಾನು ಹೇಳಿದಲ್ಲ, ಆದಾಯ ಕಡಿತ ಆದ್ರೆ ನಿಮಗೇನೋ ಉದ್ಯೋಗ ಇದ್ರೆ ನೀವು ದುಡ್ಡೇನೋ ಅದನ್ನು ತುಂಬಿಸ್ಕೊಳ್ಬೋದು, ಮ್ಯಾನೇಜ್ ಮಾಡ್ಬೋದು. ಈಗ ನಿರುದ್ಯೋಗನೂ ಜಾಸ್ತಿ ಆಗುದು, ಅದರ ಜೊತೆಗೆ ಹಣದೊಬ್ಬರನೂ ಜಾಸ್ತಿ ಆದ್ರೆ ನೀವು ಏನ್ ಮಾಡ್ತೀರಾ? ಹಿಂದೆ 100 ರೂಪಾಯಿ ಸಿಗಿ ಈಗ 106 ರೂಪಾಯಿ ಕೊಡ್ಬೇಕಾಗ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿ ಇಡೀ ಹಣದೊಬ್ಬರನು ಜಾಸ್ತಿ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡ್ಬೇಕಿದ್ದೇನು ಅಂತ ಹೇಳಿದ್ರೆ, ಭಾರಿ ಮುಖ್ಯವಾಗಿ ಜನರ ಸ್ವಾಧೀನ, ಜನರ ಕೈಗೆ ದುಡ್ಡು ಬರುವ ಖರೀದಿಸುವ ಶಕ್ತಿಯನ್ನು ಕೆಲವರು ಹೇಳ್ತಾರೆ ನೋಟ್ ಪ್ರಿಂಟ್ ಮಾಡಿ ಆದ್ರೂ ಕೊಡಿ, ಸಾಲ ಮಾಡಿ ಆದ್ರೂ ಕೊಡಿ.
ಬಟ್ ಇದನ್ನು ನೇರ ಪುಕ್ಸಟೆ ಕೊಡ್ಬೇಡಿ, ಅವ್ರಿಗೆ ಕೆಲಸ ಕೊಡಿ. ಗ್ರಾಮೀಣ ಪ್ರದೇಶದಲ್ಲಿ MNRG ಅಲೋಕೇಶನ್ ಈ ಸಾರಿ ಬಜೆಟ್ ನೋಡಿದ್ರಲ್ಲ, ಕಳೆದ ಸಾರಿ ಬಜೆಟ್ಗಿಂತ 10,000 ಕೋಟಿ ಕಡಿಮೆ ಇದೆ. ಸೊ ಅದನ್ನು ಅಲೋಕೇಶನ್ ಜಾಸ್ತಿ ಮಾಡಿ ಯಾರೆಲ್ಲ ಕೆಲಸ ಕೊಡ್ತಾರೆ ಅವರಿಗೆಲ್ಲ ಕೆಲಸ ಕೊಡಿ. ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಪೇಟೆ ಪಟ್ಟಣದಲ್ಲೂ ಕೆಲಸ ಕೊಡಬೇಕು. ಎರಡನೇದ್ದು, ನನಗೆ ಗೊತ್ತಿರುವ GDP ಜಾಸ್ತಿ ಆಗೋದು ನನಗೆ ಮುಖ್ಯ ಅಲ್ಲ, ಜನರು ಬದುಕಿ ಉಳಿಯೋದು ಮುಖ್ಯ. ಈ ಹೊತ್ತಿನಲ್ಲಿ ಈ ಕಷ್ಟಕಾಲದಲ್ಲಿ ಬದುಕಿ ಉಳಿಯುವುದು ಮುಖ್ಯ, ಭಾರಿ ಮುಖ್ಯ. ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ವ್ಯಾಕ್ಸಿನೇಷನ್ ಟು ಆಲ್, ಫ್ರೀ ವ್ಯಾಕ್ಸಿನೇಷನ್ ಮಾಡಿ ಎಲ್ಲರಿಗೂ ಫ್ರೀ. ಅಮೆರಿಕದಲ್ಲಿ ಆ ಸರ್ಕಾರ ವತಿಯಿಂದಲೇ ಫ್ರೀ ಆಗಿ ವ್ಯಾಕ್ಸಿನೇಷನ್ ಮಾಡಿರೋದು. ನಾವೆಲ್ಲದಕ್ಕೂ ಅಮೆರಿಕ ಅಂತ ಹೇಳ್ತೇವೆ, ನಮ್ಮಲ್ಲಿ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನೇಷನ್ ಸಿಗುತ್ತೆ, ಆದರೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಸಿಗೋದಿಲ್ಲ. ಹೌದು, ವ್ಯಾಕ್ಸಿನೇಷನ್ ಯಾಕೆ ಅಂತ ಹೇಳಿದ್ರೆ, ವ್ಯಾಕ್ಸಿನೇಷನ್ ನೀವು ಎಲ್ಲಿವರೆಗೆ ಮಾಡೋದಿಲ್ವೋ ಅಲ್ಲಿವರೆಗೆ ಈ ವೈರಸ್ ಮ್ಯೂಟೇಷನ್ ರೂಪಾಂತರಗೊಳ್ತಾನೆ ಇರ್ತದೆ, ಸ್ಟ್ರಾಂಗ್ ಆಗ್ತಾ ಇರ್ತದೆ. ಥರ್ಡ್ ವೇವ್ ಬರ್ಬೋದು, ಫೋರ್ತ್ ವೇವ್ ಬರ್ಬೋದು, ಫಿಫ್ತ್ ವೇವ್. ಪ್ರತಿ ವರ್ಷ ನಾವು ಲಾಕ್ ಡೌನ್ ಮಾಡ್ತಾ ಮನೆಯಲ್ಲಿ ಕೂತರೆ ಹೇಗಾಗ್ತದೆ. ವ್ಯಾಕ್ಸಿನೇಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಮತ್ತೆ ಫೈನಲಿ ಸಾಕಷ್ಟು ಪರಿಹಾರಗಳಿವೆ. ಸಣ್ಣ ಪುಟ್ಟ ವ್ಯಾಪಾರ ಉದ್ಯಮಗಳಿದ್ದಾರಲ್ಲ, ಅವರು ಕೈ ಸುಟ್ಟುಕೊಂಡಷ್ಟು, ನಾನು ಬೇರೆ ಯಾರು ಕೈ ಸುಟ್ಕೊಂಡಿಲ್ಲ. ಯಾಕಂದ್ರೆ ನೀವು ಇತ್ತೀಚೆಗೆ ಒಂದು ಮೂಡಭದ್ರ ಈ ಜವಳಿ ವ್ಯಾಪಾರಿಗಳು, ಅವರ ಸಂಘಟನೆಯವರೊಂದು ಏನೋ ಒಂದು ಹೇಳ್ತಾ ಇದ್ರು, ಎಷ್ಟು ಅಂತದ್ದು ಅವ್ರು ಒಂದು ಉದಾಹರಣೆ ಮಾತ್ರ. ಎಲ್ಲ ಸಣ್ಣ ಪುಟ್ಟ ವ್ಯಾಪಾರ ಉದ್ಯಮಗಳು ಭಾರಿ ದೊಡ್ಡ ಹೊಡೆತ ತಿಂದಿದ್ದಾರೆ, ಅವರಿಗೆ ಸರ್ಕಾರ ದೊಡ್ಡ ಮಟ್ಟಿಗೆ ಪ್ರೋತ್ಸಾಹ ಕೊಡುವಂತಾಗಬೇಕು. ವೀಕ್ಷಕರೇ, ಕೊರೋನಾ ಈ ಒಂದು ಏರುಗತಿಯಲ್ಲಿ ಸಾಗಲಿಕ್ಕೆ ನಮ್ಮ GDP ಕುಸಿತ ಕೂಡ ಒಂದು ಕಾರಣ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಒಂದು ವಿಶ್ಲೇಷಣೆ ಇವತ್ತು ಡಾಕ್ಟರ್ ಚಂದ್ರ ಪೂಜಾರಿ ಅವರು ಮಾಡಿದ್ದಾರೆ. ನಾನು ವೀಕ್ಷಕರ ಪರವಾಗಿ ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾವು ನಮ್ಮ ಸಂವಾದವನ್ನು ಇಲ್ಲಿ ಸಮಾಪನ ಮಾಡಬೇಕಾಗಿದೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ.